ಅಧ್ಯಾಯ 10 ವಿಭೂತಿ ಯೋಗ. ಶ್ರೀ ಭಗವಂತನ ಐಶ್ವರ್ಯ. ಐಶ್ವರ್ಯದ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಐಶ್ವರ್ಯ ಸಮಗ್ರ ವೀರ್ಯ ಯಶಸ್ವಿಯ ಜ್ಞಾನ ವೈರಾಗ್ಯ ಶೈವ ಸಣ್ಣ ಭಗ ಇತಿಂಗಣ. ಅಂದ್ರೆ ಈ 6 ವಿಷಯ, ಐಶ್ವರ್ಯ ಮತ್ತೆ ವೀರ್ಯ, ಯಶ, ಶ್ರಿಯ, ಜ್ಞಾನ, ವೈರಾಗ್ಯ, ಈ 6 ವಿಷಯ ಕೃಷ್ಣನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಉಂಟು. ಹಾಗಾಗಿ ಕೃಷ್ಣನನ್ನು ಭಗವಾನ್ ಅಂತ ಕರೆಯುವಂಥದ್ದು. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಮಹಾಭಾವವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸುವ ಜ್ಞಾನಕ್ಕಿಂತ ಇನ್ನು ಉತ್ತಮವಾದ ಜ್ಞಾನವನ್ನು ನೀಡುತ್ತೇನೆ. ಅಂದ್ರೆ ಈಗ 3 ಅಧ್ಯಾಯದಲ್ಲಿ ಹೇಳಿದ್ದಾನೆ, 7, 8, 9. ಈಗ ಇನ್ನೂ ಜಾಸ್ತಿ ಹೇಳ್ತೇನೆ ನೋಡಿ. ಹೇಗಂದ್ರೆ ಈಗ ಇದಕ್ಕೆ ಉದಾಹರಣೆ, ಸಪೋಸ್ ಒಬ್ಬ ಒಳ್ಳೆ ಸ್ಟೂಡೆಂಟ್ ಇರ್ತಾನೆ, ಒಬಿಡಿಯಂಟ್ ಸ್ಟೂಡೆಂಟ್. ಅಂದ್ರೆ ಟೀಚರ್ ಹೇಳಿದ ಹೋಮ್ವರ್ಕ್ ಮಾಡುವಂಥದ್ದು, ಮತ್ತೆ ಓದಿ ಬರುವಂಥದ್ದು, ಅಸೈನ್ಮೆಂಟ್ ಮಾಡುವಂಥದ್ದು. ಹಾಗೆಂತ ಆಗ್ತದೆ, ಟೀಚರ್ ಎಂತ ಮಾಡ್ತಾರೆ, ಅವನಿಗೆ ಜಾಸ್ತಿ ಕೇರ್ ಕೊಡ್ತಾರೆ. ಮತ್ತೆ ಕಡೆಗೆ ಅವ ಹೇಳ್ತಾನೆ, ನನಗೆ ಇವತ್ತು ಅರ್ಥ ಆಗ್ಲಿಲ್ಲ, 4 ಗಂಟೆ ನಂತರ ಕೂಡ ನನಗೆ 1 ಗಂಟೆ ಕ್ಲಾಸ್ ಮಾಡಿ. ಟೀಚರ್ ಓಕೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಟೀಚರ್ಗೆ ಗೊತ್ತುಂಟು ಅವನಲ್ಲಿ ಎಷ್ಟು ಇಂಟ್ರೆಸ್ಟ್ ಉಂಟು ಅಂತ. ಅದೇ ರೀತಿ ಕೃಷ್ಣ ಕೂಡ ಇಲ್ಲಿ 3 ಅಧ್ಯಾಯದಲ್ಲಿ ಹೇಳಿದ್ದಾನೆ, 7, 8, 9 ಭಕ್ತಿಯ ಬಗ್ಗೆ. ಅರ್ಜುನಿಗೆ ಇನ್ನೂ ಹೇಳ್ತೇನೆ, ನೀನು ನನ್ನ ಪ್ರೀತಿಯ ಸ್ನೇಹಿತರನ್ನು ನಾನು ನಿನಗಾಗಿ ಇನ್ನೂ ಹೇಳ್ತೇನೆ. ಅವನಿಗೆ ಹೇಳಿಕೆ ಖುಷಿ. ನಾವು ಪ್ರಭುಪಾದ ಹೇಳ್ತಾರೆ, ನಾವು ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೇಕಂತ. ಅರ್ಜುನ ಈ ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದ್ದಾನೆ. ಹಾಗಾಗಿ ನಾನು ಆಗಲೇ ವಿವರಿಸಿದ ಜ್ಞಾನಕ್ಕಿಂತ ಇನ್ನು ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡ್ತೇನೆ. ಯಾವಾಗ ನೋಡಿ, ಒಬ್ಬ ಒಳ್ಳೆ ಕೇಳುವವಿದ್ರೆ, ಈಗ ಹೇಗಂದ್ರೆ ಇದಕ್ಕೆ ನಿಮ್ಗೆ ನಾನು ಉದಾಹರಣೆ ಕೊಟ್ಟಿರ್ಬೇಕು. ಪ್ರಭುಪಾದ್ ಅವರ ಗುರು ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್. ಪ್ರಭುಪಾದ ಗೃಹಸ್ಥ ಆಗಿದ್ರು. ಅವರು ಪ್ರಯಾಗಲ್ಲಿ ಅವ್ರದ್ದು ಬಿಸ್ನೆಸ್ ಇತ್ತು. ಒಂದು ದಿವಸ ಅವರಿಗೆ ತಿಳಿತದೆ, ಅವರ ಗುರು ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಅವರು ವೃಂದಾವನದಲ್ಲಿ ಕ್ಲಾಸ್ ಕೊಡ್ತಾರೆ ಅಂತ. ಹಾಗಾಗಿ ಪ್ರಭುಪಾದ್ ಹೋಗ್ತಾರೆ ವೃಂದಾವನಕ್ಕೆ ಹೋಗುವಾಗ ಪ್ರಭುಪಾದ್ ಗುರುದು ಕ್ಲಾಸ್ ಏನಂದ್ರೆ ಮಿನಿಮಮ್ 4 ಗಂಟೆ. ಅವರಿಗೆ ಹೆಸರು ಲಯನಾಚಾರ್ಯ ಅಂತ. ನೋಡಿ, ನಮ್ಗೆ ಇಲ್ಲಿ 1 ಗಂಟೆ, ನಮ್ಗೆ ಈಗ ಕೆಲವರೆಲ್ಲ 6:25ಕ್ಕೆ ಜಾಯ್ನ್ ಆಗ್ತಾರೆ, ಮತ್ತೆ ರಪ್ಪ 7 ಗಂಟೆ ಆಗುವ ಬಿಡ್ತಾರೆ. ಅಂದ್ರೆ ಅವರಿಗೆ ಸ್ವಲ್ಪ ನಾವು ಕೇಳ್ಬೇಕಷ್ಟೇ. ಈ ರೀತಿ ಎಲ್ಲ ಉಂಟು. ಜಾಸ್ತಿ ಅವರಿಗೆ ಸಮಯ ಅವರದು ತುಂಬಾ ಪ್ರೀಶಿಯಸ್. ಅಂದ್ರೆ ಇದಕ್ಕೆಲ್ಲ ಕಾಲ ವ್ಯರ್ಥ ಮಾಡ್ಲಿಕ್ಕಿಲ್ಲ ಆ ರೀತಿ. ಆದ್ರೆ ಅವರ ಗುರುವಿನ ಕ್ಲಾಸ್ ಹೇಗಂದ್ರೆ ಸ್ಟ್ರಾಂಗ್ ಕ್ಲಾಸ್, 4 ಗಂಟೆ ಕ್ಲಾಸ್, ಎದ್ದೆಲ್ಲ ಹೋಗ್ಲಿಕ್ಕಿಲ್ಲ. ಅಂದ್ರೆ ಅವರು ಲಯನಾಚಾರ್ಯ. ಪ್ರಭುಪಾದ್ ಹೋಗ್ತಾರೆ ಅಲ್ಲಿಗೆ, ಕ್ಲಾಸ್ ಕೇಳ್ತಾರೆ. ಕ್ಲಾಸ್ ಕೇಳಿದ ಕೂಡಲೇ ಅವ್ರ ಗುರಿಗೆ ಗೊತ್ತಾಗ್ತದೆ, ತುಂಬಾ ಅವರು ಶಿಷ್ಯರಿರ್ತಾರೆ. ಇವರಂದ್ರೆ ನನ್ನ ಫೋರ್ಸಿಗೆ 4 ಗಂಟೆ ಕೂತದಂತ ಅವ್ರಿಗೆ ಗೊತ್ತಾಗ್ತದೆ. ಅವ್ರು ಹೇಳ್ತಾರೆ, ಎಸ್, ನೀವಿನ್ನು ವೃಂದಾವನದಲ್ಲಿ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೋದು, ಪರ್ಚೇಸಿಂಗ್ ಎಲ್ಲ ಹೋಗ್ಬೋದು ಅಂತ ಹೇಳ್ತಾರೆ. ಆಗ ಪ್ರಭುಪಾದ್ ಅಲ್ಲಿಯೇ ಕೂತ್ಕೊಳ್ತಾರೆ. ಪ್ರಭುಪಾದ್ ಹೋಗುದಿಲ್ಲ. ಮತ್ತೆ ಅವರ ಗುರು ಹೇಳ್ತಾರೆ, ಭಕ್ತಿವೇದಾಂತ ಸರಸ್ವತಿ ಠಾಕೂರ್, ನೀನು ಯಾಕೆ ಹೋಗುದಿಲ್ಲ? ಅಲ್ಲ ಗುರು, ನನಗೆ ಇಂಥ ಗುರು ಸಿಗುದಿಲ್ಲ, ನಾನು ಇಲ್ಲಿ ಕೇಳಲಿಕ್ಕೆ ಬಂದಾಗ ನೀವು ಇನ್ನೂ ಹೇಳಿ. ಮತ್ತೆ ಅವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕ್ಲಾಸ್. ಅವರೆಲ್ಲ ಹೋಗ್ತಾರೆ, ಇನ್ನೊಂದು ಅವರಿಗೆ ಹೇಳಿ ಸ್ಟಾರ್ಟ್. ಹಾಗಾಗಿ ಈ ನಮ್ಗೆ ಈಗ ಪ್ರಭುಪಾದ ಹತ್ರ ಕೇಳುವ ಆ ಒಂದು ಉತ್ಸಾಹ ಇತ್ತು. ಇದಕ್ಕೆ ಉಪದೇಶಾಮೃತದಲ್ಲಿ ಶ್ಲೋಕ ಕೂಡ ಉಂಟು. ಉತ್ಸಾಹ ನಿಶ್ಚಯ ಧೈರ್ಯ ತತ್ ಕರ್ಮ ಪ್ರವರ್ತನ ಸಂಗತ್ಯಾಗ ಸತೋವೃತ್ತಿ ಷಡ್ಭಿರ್ಭಕ್ತಿ ಪ್ರಸಿದ್ಧ. ನಮ್ಗೆ ಉತ್ಸಾಹ ಇರ್ಬೇಕಂತ. ಯಾವುದ್ರಲ್ಲಿ ಉತ್ಸಾಹ? ಭಕ್ತಿಯಲ್ಲಿ ಕೇಳುವ ಉತ್ಸಾಹ, ಬೇರೆ ಉತ್ಸಾಹ ಅಲ್ಲ. ಅಂದ್ರೆ ಮಂಗನಿಗೆ ಕೂಡ ಉತ್ಸಾಹ ಉಂಟು. ಪ್ರಭುಪಾದ ಹೇಳ್ತಾರೆ, ಈ ವೃಂದಾವನದಲ್ಲಿ ಪ್ರಭುಪಾದ ತುಂಬಾ ಸಮಯ ವೃಂದಾವನದಲ್ಲಿ ಇದ್ರು. ಮಂಗ ಎಂತ ಮಾಡುದು ಉತ್ಸಾಹದಿಂದ? ಒಂದು ಮರದಿಂದ ಇನ್ನೊಂದು ಮರಕ್ಕೆ ಆಡ್ತಾನೆ, ಮತ್ತೆ ಸೆಕ್ಸ್ ಮಾಡುವಂಥದ್ದು. ಆ ಉತ್ಸಾಹ ಅಲ್ಲ. ಉತ್ಸಾಹ ಅಂದ್ರೆ ಭಕ್ತಿಯಲ್ಲಿ ಕೃಷ್ಣನ ಬಗ್ಗೆ ಕೇಳಲಿಕ್ಕೆ. ಹಾಗಾಗಿ ಇದು ನಮ್ಮ ಒಂದು ಕ್ವಾಲಿಟಿ. ಇಲ್ಲಿ ಕೃಷ್ಣ ಅರ್ಜುನನ ಈ ಕ್ವಾಲಿಟಿಯನ್ನು ಕಂಡ. ಹಾಗಾಗಿ ಇನ್ನು ನಿಂಗೆ ಹೇಳ್ತೇನೆ, ಇನ್ನು ಹೇಳ್ತೇನೆ ಅಂತ ಅವ ಹೇಳ್ತಾನೆ. ಮತ್ತೆ ನೋಡಿ, ಇಲ್ಲಿ ಕೃಷ್ಣ ಮಲಗಿದ್ದಾನೆ, ಇದು ಅರ್ಜುನ, ಮತ್ತೆ ಇದು ದುರ್ಯೋಧನ. ಈ ಕೂತಲ್ಲಿ ನಿಮ್ಗೆ ಒಂದು ಇವನ ಕ್ಯಾರೆಕ್ಟರ್ ಎಂತ ಗೊತ್ತಾಗ್ತದೆ, ಇವನ್ ಎಂತ ಗೊತ್ತಾಗ್ತದೆ. ಸೇವಕ ಹೇಗೆ ಕೂತ್ಕೊಳ್ಬೇಕು ಹಾಗೆ ಕೂತ್ಕೊಂಡಿದ್ದಾನೆ. ಇವ ನೋಡಿ, ಇವ ಸೇವಕ ಅಲ್ಲ, ನಾನು ಯಜಮಾನ ತರ ಕೂತಿದ್ದಾನೆ. ಆದ್ರೆ ಯಜಮಾನ ಕೃಷ್ಣ.
ಇಲ್ಲಿ ನಡುವಲ್ಲಿ ಕೃಷ್ಣ ಇದ್ದಾನೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ನಮ್ಗೆ ಹೇಳಲಿಕ್ಕೆ ಸುಲಭ, ಇಲ್ಲ ಅದು ಕೌರವರು ಕೂಡ ಒಳ್ಳೆಯವರು, ಅವರ ಹತ್ರ ಕೂಡ ಒಳ್ಳೆತನ ಇತ್ತು. ಇಲ್ಲ ಸರ್, ಒಳ್ಳೆತನ ಇಲ್ಲಿ ಗೊತ್ತಾಗ್ತದೆ ಎಂತ ಒಳ್ಳೆತನ ಅಂತ. ನಮೇ ವಿದು ಸುರಾಗಣ ಪ್ರಭಾವಂ ನ ಮಹರ್ಷಯ ಅಹಂ ಆದಿರಿ ದೇವಾನಂ ಮಹರ್ಷಿನಾಂ ಸರ್ವಶ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದ್ರೆ ಎಲ್ಲಾ ರೀತಿಗಳನ್ನು ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಇದು ದೇವಕಿ ಗರ್ಭದಲ್ಲಿ ಈ ಕಾರಾಗೃಹದಲ್ಲಿರುವಾಗ ಈ ದೇವತೆಗಳು ಕೂಡ ಅರ್ಥ ಮಾಡ್ಲಿಕ್ಕೆ ಆಗುತ್ತಿಲ್ಲ ಕೃಷ್ಣನ ಬಗ್ಗೆ. ಮತ್ತೆ ನಾವೇ ಅಂತ ನಾವೀಗ ಟ್ರೈ ಮಾಡ್ತೇವೆ ಕೃಷ್ಣ ಅರ್ಥ ಮಾಡ್ಲಿಕ್ಕೆ, ಏನೂ ಅಲ್ಲ. ಹಾಗಾಗಿ ನಾವು ಭಕ್ತಿಪೂರ್ವಕ ಹೋದ್ರೆ ಮಾತ್ರ ನಮ್ಗೆ ಅರ್ಥ ಆಗುವುದು ಹೊರತು ನಮ್ಮ ಇದರಿಂದ ಎಂದ ಸ್ಕಾಲರ್ ಮತ್ತೆ ನಮ್ದು ಅಹಂಕಾರದಿಂದ ಆಗುದಿಲ್ಲ. ಯಾರು ನನ್ನನ್ನು ಜನ್ಮವಿಲ್ಲದವನು ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮ ಪ್ರಭು ಎಂದು ಅರಿಯುತ್ತಾನೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಈ ಬ್ರಹ್ಮ ಸಂಹಿತ ಶ್ಲೋಕ ಉಂಟು. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಇಲ್ಲಿ ಕೂಡ ಕೊಟ್ಟದ್ದು ನೋಡಿ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿರ್. ಯಾರು ನನ್ನ ಜನ್ಮವಿಲ್ಲದವನು ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮಪ್ರಭು. ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣ, ಎಲ್ಲಗಳ ಕಾರಣ ಅದು ಕೃಷ್ಣ ಎಂದು ಅರಿಯುತ್ತಾನೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಿಗೆ ಎಲ್ಲ ಪಾಪಗಳನ್ನು ಬಿಡುಗಡೆ ಹೊಂದುತ್ತಾನೆ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳು ಅವರ ಸಂತಾನದವರು. ಈ ಸಪ್ತ ಋಷಿಗಳು ಮತ್ತು 4 ಮಹರ್ಷಿಗಳು ಎಲ್ಲರೂ ಕೃಷ್ಣನಿಂದ ಬಂದವರು. ಏತಂ ವಿಭೂತಿಂ ಯೋಗಂ ಚ ಮಮಾಯೋ ವೇತಿ ತತ್ವತ ಸೋ ಅವಿಕಲ್ಪೇನ ಯೋಗೇನ ಯುಜ್ಯತೇನಾಥ ಸಂಶಯ. ನನ್ನ ಈ ಐಶ್ವರ್ಯ ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದ ಸಂಶಯವೇ ಇಲ್ಲ. ಯಾರು ಕೃಷ್ಣನ ಬಗ್ಗೆ ಯಥಾರ್ಥ ನೋಡಿ, ಕೃಷ್ಣ ಕೂಡ ಇಲ್ಲಿ ಹೇಳಿದ್ದಾನೆ ಯಥಾರ್ಥ. ಪ್ರಭುಪಾದ ಕೂಡ ಪುಸ್ತಕ ಭಗವದ್ಗೀತೆ ಬರೆದದ್ದು ಯಥಾರೂಪ. ಯಥಾರೂಪ ಅಂದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ. ಹಾಗಾಗಿ ನಾವು ಕೃಷ್ಣನ ಬಗ್ಗೆ ಆಸ್ ಇಟ್ ಈಸ್ ತಿಳಿಬೇಕು ಯಥಾರೂಪವಾಗಿ. ಐಶ್ವರ್ಯ ಮತ್ತು ಯೋಗ ಯಥಾರ್ಥ ತಿಳಿದವನು ಪರಿಶುದ್ಧ ಭಕ್ತಿಯಲ್ಲಿ ತೊಡಗುತ್ತಾನೆ. ನೋಡಿ ಪ್ರಭುಪಾದ ಹೇಳ್ತಾರೆ ಹೇಗೆ ಅಂದ್ರೆ ಅವ ಯಥಾರ್ಥವಾಗಿ ತಿಳಿದಿದನ ಇಲ್ಲ ಅಂತ ಹೇಗೆ ಗೊತ್ತಾಗುವುದು? ತಿಳಿದ್ರೆ ಇಮಿಡಿಯೇಟ್ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಅವ ತೊಡಗದಿದ್ರೆ ಅವ ಯಥಾರ್ಥವಾಗಿ ತಿಳಿದಿಲ್ಲ ಅಂತ ಅರ್ಥ. ಎಸ್, ಸಿಂಪಲ್. ಈ ವಿಷಯದಲ್ಲಿ ಸಂಶಯವಿಲ್ಲ. ನೋಡಿ ಈಗ ಈ 4 ಶ್ಲೋಕ ಚತುರ್ಶ್ಲೋಕ ಭಗವದ್ಗೀತೆ ಚತುರ್ಶ್ಲೋಕ ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಈ 4 ಶ್ಲೋಕದಲ್ಲಿ ಹೋಲ್ ಭಗವದ್ಗೀತೆಯ ಎಸೆನ್ಸ್ ಉಂಟು. ಇಂಪಾರ್ಟೆಂಟ್ ಶ್ಲೋಕ. ಈ ಶ್ಲೋಕವನ್ನು ಸಾಧ್ಯವಾದಷ್ಟು ಅಂದ್ರೆ ಕಂಠಸ್ಥ ಮಾಡ್ಲಿಕ್ಕೆ ನೋಡಿ. ಓಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತಭಾವ ಸಮನ್ವಿತ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳು ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ನೋಡಿ ಲಾಸ್ಟ್ ನನ್ನ ಈ ಬ್ಯಾಚ್ ಅಲ್ಲಿ ಯಾರೋ ಒಂದು ಮಾತಾಜಿ ಹೇಳಿದ್ರು, ದೇವಿ ಪುರಾಣದಲ್ಲಿ ದೇವಿ ಮೇನ್, ನೀವು ಹೇಳ್ತೀರಿ ಕೃಷ್ಣ ಮೇನ್ ಅಂತ. ನಾವು ಹೇಳುವುದಲ್ಲ, ಕೃಷ್ಣ ಹೇಳುವಂಥದ್ದು. ಕೃಷ್ಣ ಹೈಯೆಸ್ಟ್ ಅಥಾರಿಟಿ. ದೇವಿ ಕೂಡ ಹುಟ್ಟುವಂಥದ್ದು ಕೃಷ್ಣನಿಂದ. ದಯವಿಟ್ಟು ತಿಳ್ಕೊಳ್ಳಿ. ಹಾಗಾಗಿ ಈ ಶ್ಲೋಕದಲ್ಲಿ ನಿಮಗೆ ನಿಮ್ಮ ಎಲ್ಲ ಆನ್ಸರ್ ಉಂಟು. ಮತ್ತೆ ದಯವಿಟ್ಟು ಈ ಶ್ಲೋಕದು ಭಗವದ್ಗೀತಾ ಯಥಾರೂಪ, ಬೇರೆ ಪುಸ್ತಕ ಅಲ್ಲ. ತುಂಬಾ 600 ಎಡಿಷನ್ ಉಂಟು. ಅದರಲ್ಲಿ ಪ್ರಭುಪಾದ ಹೇಳ್ತಾರೆ 590 ಬೋಗಸ್ ಎಡಿಷನ್. ಯಾಕೆಂದ್ರೆ ಅಲ್ಲಿ ಕೃಷ್ಣನ ಅಭಿಪ್ರಾಯ ಇಲ್ಲ, ಅವರ ಅಭಿಪ್ರಾಯ ಉಂಟು. ಹಾಗಾಗಿ ದಯವಿಟ್ಟು ಈ ಭಗವದ್ಗೀತೆ ಯಥಾರೂಪ ಪುಸ್ತಕ ಇಲ್ಲದಿದ್ರೆ ಇದನ್ನು ನಮ್ಮಿಂದ ಪರ್ಚೇಸ್ ಮಾಡಿ. ಮತ್ತೆ ಇದರಲ್ಲಿ 8ನೇ ಶ್ಲೋಕದ ಭಾವಾರ್ಥವನ್ನು 10-15 ಸಾರಿ ಓದಿ. ಆಗ ನಿಮಗೆ ಗೊತ್ತಾಗ್ತದೆ ಯಾರು ದೇವೋತ್ತಮ ಪರಮಪುರುಷ ಅಂತ. ದಯವಿಟ್ಟು ಇದು ನನ್ನ ಕಳಕಳಿ ವಿನಂತಿ. ಇದನ್ನು ನೀವು ಓದಿ, ಆಗ ನಿಮಗೆ ಎಲ್ಲವೂ ತಿಳಿತದೆ. ಎಸ್, ಈ ಶ್ಲೋಕ ಅಂತ ಹೇಳ್ತಾ ಉಂಟು, ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ. ಎಲ್ಲ ಮೂಲ ಕೃಷ್ಣ. ಆಧ್ಯಾತ್ಮಿಕ ಆಗಲಿ ಭೌತಿಕ ಎಷ್ಟೋ ಬ್ರಹ್ಮಾಂಡ ಉಂಟು. ಈಗ ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಹೇಳುವಂಥದ್ದು, ಒಂದು ಬಕೆಟ್ ಅಲ್ಲಿ ಪೂರ್ತಿ ಸಾಸಿವೆಯನ್ನು ಹಾಕ್ತೇವೆ.
ಅದರಲ್ಲಿ ಒಂದು ಸಹಸ್ರ ಸಿಗ್ತದೆ, ಅದು ನಮ್ಮ ಈ ಭೂಲೋಕ. ಹಾಗೆ ನೀವು ಎಣಿಸಿ ಎಷ್ಟು ಬ್ರಹ್ಮಾಂಡ ಉಂಟು. ಎಲ್ಲ ಬ್ರಹ್ಮಾಂಡದ ಒಡೆಯ ಕೃಷ್ಣ. ಗೋವಿಂದ ಆದಿ ಪುರುಷ ತಮಹಂ ಭಜಾಮಿ. ಗೋವಿಂದ ಆದಿ ಪುರುಷ. ಎಸ್, ಇದೊಂದು ಆ ಶ್ಲೋಕನ ಕೂಡ ಹೇಳ್ತೇನೆ, ದಯವಿಟ್ಟು ತಿಳ್ಕೊಳ್ಳಿ. ಎಸ್, ದೇವಿ ಹೇಳುವಂಥದ್ದು. ಆ ದೇವಿ ಯಾಕೆಂದ್ರೆ ಹೆಚ್ಚಿನವರು ದೇವಿ ಮೇನ್ ಅಂತ ಉಂಟು, ಹಾಗಾಗಿ ಆ ಶ್ಲೋಕವನ್ನು ಹೇಳ್ತೇನೆ. ಬ್ರಹ್ಮ ಸಂಹಿತದು ದೇವಿ ಅಂತ ಹೇಳ್ತಾಳೆ. ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೇ ವಯಸ್ಯ ಭುವನಾನಿ ವಿಭರ್ತಿ ದುರ್ಗಾ. ನೋಡಿ, ದೇವಿ ಅಂತ ಹೇಳುವಂಥದ್ದು. ಛಾಯೇ ವಯಸ್ಯ ಭುವನಾನಿ ವಿಭರ್ತಿ ದುರ್ಗಾ ಇಚ್ಛಾನುರೂಪಂ ಅಭಿಯಸ್ಯ ಚೇಷತೇಶ ಗೋವಿಂದ ಮಾದಿ ಪುರುಷಂ ತಮಂ ಭಜಾಮಿ. ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲವೂ ಆಗುವುದು ಕೃಷ್ಣನಿಂದ. ದೇವಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳುವಂಥದ್ದು ಎಂತ, ಅದರಲ್ಲಿ ದೇವಿ ಉಂಟು, ಆದರೆ ಬ್ರಹ್ಮ ಸಂಹಿತದಲ್ಲಿ ದೇವಿ ಹೇಳಿದಾಳೆ. ಹಾಗೆ ನೋಡಿ, ಯಾವಾಗ ನಾವು ಶಾಸ್ತ್ರ ಪ್ರಕಾರ ಹೋಗಿ ನಮ್ಮ ಹೂವು ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಹಾಗಾಗಿ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನ ಪೂಜಿಸ್ತಾರೆ. ಯಾರು ಇದನ್ನು ತಿಳಿತಾನೆ ಅವ ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ, ಅದರಲ್ಲಿ ಡೌಟೇ ಇಲ್ಲ. ಮತ್ತೆ ಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚಾರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತದೆ, ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತದೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ನೋಡಿ, ಈ ಭಕ್ತಿಯಲ್ಲಿ ಕೂಡ ಒಂದು ಟೇಸ್ಟ್ ಉಂಟು. ಈಗ ನೋಡಿ, ಇವಾಗ ಕುಡುಕನಿಗೆ ಹೋಗಿ ಹೇಳಿ, ನೀವು ಯಾಕೆ ಕುಡಿತಾ ಇದ್ದಿ? ಅವ ಹೇಳ್ತಾನೆ, ನನಗೆ ಅದರಲ್ಲಿ ರುಚಿ ಉಂಟು. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ನೀವು ಬಂದ ಮೇಲೆ ಅದರಲ್ಲಿ ಒಂದು ಟೇಸ್ಟ್ ಉಂಟು. ನನ್ನ ಪರಿಶುದ್ಧ ಭಕ್ತರ ಯೋಚನೆ ನನ್ನಲ್ಲಿ ನೆಲೆಸಿರುತ್ತದೆ. ಯಾವಾಗಲೂ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕಾರ. ಶುದ್ಧ ಭಕ್ತರು ಕೃಷ್ಣಂದೇ ಯೋಚನೆ, ಅವರ ಬದುಕುಗಳು ಸಂಪೂರ್ಣ ನನಗೆ ಅರ್ಪಿತವಾಗ್ತದೆ. ಟೋಟಲಿ ಆತ್ಮನಿವೇದನ, ಕೃಷ್ಣನಿಗೆ ಶರಣಾಗತಿ ಮತ್ತು ಪರಸ್ಪರವಾಗಿ ನನ್ನ ವಿಷಯ ತಿಳಿಸಿಕೊಡುತ್ತಾ. ಅವರ ಬಾಯಲ್ಲಿ ಪ್ರಜಲ್ಪ ಇಲ್ಲ. ಅತ್ಯಾರ ಪ್ರಯಾಸ ಚ ಪ್ರಜಲ್ಪ ನಿಯಮಾಗ್ರಹ ಜನಸಂಘಸ್ಯ ಲೌಲ್ಯಾಂಶ ಷಡ್ಭಿರ್ ಭಕ್ತಿರ್ ವಿನಶ್ಯತಿ. ಪ್ರಜಲ್ಪ ಅಂದ್ರೆ, ಎಸ್, ನಿನ್ನ ಮಗಳು ಎಂತ ಮಾಡ್ತಿದ್ದಾಳೆ, ಅವರು ಎಂತ ಮಾಡ್ತಿದ್ದಾರೆ, ಅದು ಎಂತ ಆಗ್ತಾ ಉಂಟು, ಈ ರೀತಿ ಮಾಡುವಂಥದ್ದು. ಮತ್ತೆ ಇವತ್ತು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಎಂತ ಆಯ್ತು, ಅದು ಪಿಕ್ಚರ್ ಹೇಗಿತ್ತು, ಅಲ್ಲಿ ಬಾಂಬ್ ಹಾಕಿದಾರ, ಕೊರೋನಾದಲ್ಲಿ ಎಂತ ಸಾಯಿದ್ದಾರೆ, ಇದೆಲ್ಲ ಪ್ರಜಲ್ಪ. ಅತ್ಯಾಹಾರ ಪ್ರಯಾಸ ಪ್ರಜಲ್ಪ ನಾವು ಮಾತಾಡಬಾರ್ದು. ಶುದ್ಧ ಭಕ್ತರು ಯಾರ ಬಗ್ಗೆ ಮಾತಾಡುವಂಥದ್ದು? ಪರಸ್ಪರವಾಗಿ ನನ್ನ ವಿಷಯ, ಕೃಷ್ಣನ ವಿಷಯ. ಪ್ರಜಲ್ಪ ಇಲ್ಲ ಅವಳು. ನನ್ನ ಬಗ್ಗೆ ಮಾತನಾಡುದು ಅವರಿಗೆ ಬಹುತೃಪ್ತಿ ಆನಂದ ಪಡೆಯುತ್ತಾರೆ.
ಎಸ್, ನೋಡಿ ಅಲ್ಲಿ ನೀವು ವಿಡಿಯೋದಲ್ಲಿ ನೋಡಿದಿರಿ, ಅದು ಪ್ರಭುಪಾದ್. ಅದೇ ನಾನು ನಿಮ್ಗೆ ಹೇಳಿದಾಗೆ ಭಾರತಕ್ಕೆ ಭಕ್ತರನ್ನು ಕರ್ಕೊಂಡು ಬಂತು ಜಗನ್ನಾಥಪುರಿಯಲ್ಲಿ. ಅಲ್ಲಿ ಅವರನ್ನು ಬಿಟ್ಟರು, ಉಳಿದವರನ್ನು ಬಿಡಲಿಲ್ಲ. ಯಾಕಂದ್ರೆ ಜಗನ್ನಾಥಪುರಿಯಲ್ಲಿ ರೂಲ್ಸ್ ಉಂಟದೆ, ಈ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅವರು ಎಂಟ್ರಿ ಇಲ್ಲ ಅಂತ. ಅದು ಪ್ರಭುಪಾದ ತುಂಬಾ ಬೇಜಾರಾಯಿತು. ಮತ್ತೆ ಪ್ರಭುಪಾದ್ ಅಮೆರಿಕಾದಲ್ಲಿ ರಥಯಾತ್ರೆ ಮಾಡಿದ್ರು. ಕೃಷ್ಣನ ವ್ಯವಸ್ಥೆ ನೋಡಿ, ತೀರ್ಥಂತ ಕುರುವಂತಿ ತೀರ್ಥಾನಿ, ಅಂದ್ರೆ ಶುದ್ಧ ಭಕ್ತರು ಯಾವ ಜಾಗ ಇರ್ತಾರೆ ಅದು ತೀರ್ಥ ಆಗ್ತದೆ. ಅಲ್ಲಿ ಮಿರಾಕಲ್ ಆಯ್ತು. ಮಿರಾಕಲ್ ಅಂದ್ರೆ ಲಕ್ಷಗಟ್ಟಲೆ ಭಕ್ತರು ಅಂದ್ರೆ ಜನರೆಲ್ಲ ಸೇರಿದ್ರು. ಅವರೆಲ್ಲ ನೋಡಿ ಹಣಕ್ಕೆ ಹೊಸ ಬಂದದಲ್ಲ, ಶುದ್ಧ ಭಕ್ತರಲ್ಲಿ ಅಷ್ಟು ಭಕ್ತಿ ಉಂಟು. ಪ್ರಭುಪಾದಿಗೆ ನೋಡಿ ಅವ್ರು ಎಂತ ಕುಣಿತಾ ಇದ್ರು, ಅದೆಲ್ಲ ನಾವು ಹಣ ಕೊಟ್ಟು ಕುಣಿಸುವುದಲ್ಲ. ಅಂದ್ರೆ ಶುದ್ಧ ಭಕ್ತರಲ್ಲಿ ಅಷ್ಟು ಪವರ್ ಉಂಟು, ಇದಕ್ಕೆ ಡೌಟೇ ಇಲ್ಲ. ಕೃಷ್ಣ ಎಲ್ಲ ಫುಲ್ಫಿಲ್ ಮಾಡ್ತಾನೆ ಶುದ್ಧ ಭಕ್ತರ ಇಚ್ಛೆ. ತ್ವೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಾಂ ಏನ ಮಾಂ ಉಪಯಾಂತಿತೆ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗ ನಾನು ಕೊಡುತ್ತೇನೆ. ಯಾಕೆಂದ್ರೆ ನೀವೀಗ ಕೃಷ್ಣನಿಗೆ ಸರೆಂಡರ್ ಆದ್ರೆ 100% ಕೃಷ್ಣ ನಿಮಗೆ ವ್ಯವಸ್ಥೆ ಮಾಡ್ತಾನೆ ಅವನ ಬಳಿಗೆ ಬರ್ಲಿಕ್ಕೆ. ಅಂದ್ರೆ ಬೇರೆ ಬೇರೆ, ಹೇಗಂದ್ರೆ ಈಗ ನೀವು ಕಾಡಿಗೆ ಹೋಗ್ತೀರಿ, ಕಾಡಲ್ಲಿ ರೋಡ್ ಇರುವುದಿಲ್ಲ, ನಾವು ರೋಡ್ ಮಾಡ್ತಾ ಹೋಗ್ಬೇಕು. ಕೃಷ್ಣ ನಿಮ್ಗೆ ದಾರಿ ಮಾಡ್ತಾ ಹೋಗ್ತಾನೆ, ಆದ್ರೆ ನೀವು ಒಂದು ಸ್ಟೆಪ್ ಇಡ್ಬೇಕು. ಕೃಷ್ಣ ನೀವು ಒಂದು ಸ್ಟೆಪ್ ಇಟ್ರೆ ಕೃಷ್ಣ 10 ಸ್ಟೆಪ್ ಇಡ್ತಾನೆ. ಅದು ನಮ್ಮ ಕಂಡೀಷನ್ ಎಂತಂದ್ರೆ ನಮ್ಗೆ ಒಂದು ಸ್ಟೆಪ್ ಇಡ್ಲಿಕ್ಕೆ ಕೂಡ ಇಚ್ಛೆ ಇಲ್ಲ. ಇದು ನಮ್ಮ ಕಂಡೀಷನ್. ಈಗ ನೋಡಿ ಇಲ್ಲಿ ಶ್ಲೋಕದ ಈ ಚಿತ್ರದಲ್ಲಿ ಇದು ಧ್ರುವ ಮಹಾರಾಜ್. ಅವರ ತಂದೆಯ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ತಾರೆ. ಅಲ್ಲಿ ಉತ್ತಮ ಇರ್ತಾನೆ, ಅಂದ್ರೆ ಅವನ ಇನ್ನೊಂದು ತಾಯಿಯ ಮಗ. ಹಾಗಾಗಿ ಅವರ ತಂದೆ ಉತ್ತಾನಪಾದ ತೊಡೆಯಲ್ಲಿ ಉತ್ತಮ ಇರ್ತಾನೆ. ಇವ ಹೋಗ್ತಾನೆ ಮಡಿಲಲ್ಲಿ, ಯಾಕಂದ್ರೆ ಮಕ್ಕಳಿಗೆ 5 ವರ್ಷದ ಮಗು, ಆಬ್ವಿಯಸ್ ತಂದೆ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಆಸೆ ಇರ್ತದೆ. ಆಗ ಉತ್ತಮನ ತಾಯಿ ಹೇಳುವಂತದ್ದು, ಏ ಧ್ರುವ, ನಿನಗೆ ಈ ಜನ್ಮದಲ್ಲಿ ಆ ಚಾನ್ಸ್ ಇಲ್ಲ, ನೀನು ನೆಕ್ಸ್ಟ್ ಲೈಫ್ ಅಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕು, ಆಗ ಮಾತ್ರ ನಿನಗೆ ಚಾನ್ಸ್ ಇರುವಂತದ್ದು. ತಂದೆ ಕೂಡ ಉತ್ತನಪಾದ ಸುಮ್ಮನೆ ಇದ್ದಾನೆ, ಯಾಕಂದ್ರೆ ಅವನಿಗೆ ಆ ಹೆಂಡತಿ ಹತ್ರ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್. ಧ್ರುವ ಮಹಾರಾಜ್ 5 ವರ್ಷದ ಬಾಲಕ, ಅವನ ರಕ್ತ ಕುದಿತಾ ಉಂಟು. ಅಂದ್ರೆ ಕ್ಷತ್ರಿಯ, ಪ್ರಭುಪಾದ ಹೇಳ್ತಾರೆ ಕ್ಷತ್ರಿಯ ರಕ್ತ ಕುದಿ, ಅಂದ್ರೆ ಕ್ಷತ್ರಿಯರಿಗೆ ಅಂದ್ರೆ ಆ ಸಿಟ್ಟು ಬರುವುದು ಜಾಸ್ತಿ, ಕುದಿತಾ ಉಂಟು. ಇಮಿಡಿಯೇಟ್ ತಾಯಿ ಹತ್ರ ಹೋಗ್ತಾನೆ. ತಾಯಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಧ್ರುವನ್ ತಾಯಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನಾನೆಂತ ಮಾಡುವಂತದ್ದು, ನಿನ್ನ ತಂದೆಗೆ ಆ ಹೆಂಡತಿ ಜಾಸ್ತಿ ಪ್ರೀತಿ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಧ್ರುವ ಹೇಳ್ತಾನೆ, ನನಗೆ ನ್ಯಾಯ ಬೇಕು, ನನಗೆ ತಂದೆಗಿಂತ ದೊಡ್ಡ ರಾಜ್ಯ ಬೇಕು. ಅದಕ್ಕೆ ನಾನೆಂತ ಮಾಡುವಂತದ್ದು? ಧ್ರುವನ ತಾಯಿ ಹೇಳ್ತಾಳೆ, ನನ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನನಗೆ ಈ ನ್ಯಾಯ ಯಾರು ಕೊಡ್ತಾರೆ? ನೋಡಿ ಪಾಯಿಂಟಿಗೆ ಬಂದ. ಅಂದ್ರೆ ಯಾವಾಗ ನಾವು ಮಾತಾಡುವಾಗ ಪಾಯಿಂಟಿಗೆ ಬರ್ಬೇಕಂತೆ, ತಿರುಗಿ ಅಲ್ಲಿ ಇಮಿಡಿಯೇಟ್ ಪಾಯಿಂಟಿಗೆ, ನನಗೆ ಈ ನ್ಯಾಯ ಯಾರು ಕೊಡ್ತಾರೆ? ಮತ್ತೆ ಅವಳು ಹೇಳಿದು ನಾರಾಯಣ ಕೊಡ್ತಾನೆ. ಯಾಕಂದ್ರೆ ಇದು ಸತ್ಯಯುಗದಲ್ಲಿ ನಾರಾಯಣ ಕೊಡ್ತಾನೆ. ನಾರಾಯಣ ಎಲ್ಲಿದ್ದಾನೆ? ನಾರಾಯಣ ಎಲ್ಲರೂ ಹೇಳ್ತಾರೆ ಕಾಡಲ್ಲಿದ್ದಾನೆ ಅಂತ. ನೋಡಿ, ಸತ್ಯಯುಗಕ್ಕೆ ಕಾಡು ಅಂದ್ರೆ ಧ್ಯಾನ, ಈ ಯುಗಕ್ಕೆಲ್ಲ. ಹಾಗೆ ಇವ ಹೋಗ್ತಾನೆ ಧ್ರುವ ಮಹಾರಾಜ್. ಪ್ರಭುಪಾದ ಹೇಳ್ತಾರೆ, ನಮ್ದು ಇಂಟೆನ್ಷನ್ ಎಂತದೇ ಇರಲಿ, ಕೃಷ್ಣನನ್ನು ನಾವು ಹುಡುಕ್ತಾ ಹೋದ್ರೆ ಕೃಷ್ಣ ಸಿಗ್ತಾನೆ ಅಂತ. ಆದ್ರೆ ನಾವು ಆ ಕೃಷ್ಣನ ಹುಡುಕುವ ಒಂದು ಕ್ಯೂರಿಯಾಸಿಟಿ ನಮ್ಗೆ ಇರಬೇಕು. ಹಾಗೆ ಹೋಗುವಾಗ ನಾರದ ಮುನಿ ಸಿಗ್ತಾನೆ. ಧ್ರುವ ಮಹಾರಾಜ್ ಗುರು ನಾರದ ಮುನಿ. ಪ್ರಭುಪಾದ ಹೇಳ್ತಾರೆ, ರೈಟ್ ಟೈಮ್ಗೆ ಸರಿಯಾದ ಪರ್ಸನ್ ಸಿಕ್ಕಿದಂತೆ ಧ್ರುವ ಮಹಾರಾಜಿಗೆ. ನಾರದ ಹೇಳ್ತಾನೆ, ನೀನು ಎಲ್ಲಿಗೆ ಹೋಗ್ತಾ ಇದೀಯ ಧ್ರುವ? ಧ್ರುವ ಮಹಾರಾಜ್ ಹೇಳ್ತಾ ಇದೆ, ನಾನು ಕಾಡಿಗೆ ಹೋಗ್ತಾ ಇದ್ದೇನೆ.
ಯಾಕೆ ಕಾಡಿಗೆ ಹೋಗ್ತಾ ಇದೆಯಾ? ನಾನು ನಾರಾಯಣ ಹುಡುಕ್ತಾ ಹೋಗ್ತಾ ಇದ್ದೇನೆ. ಅದಕ್ಕೆ ನಾರದ ಮುನಿ ಹೇಳುವಂತದ್ದು, ನೀನು ಅವಿಪಕ್ವ ಅಂದ್ರೆ ನೀನು ಅಪಕ್ವ, ಹಣ್ಣಾಗ್ಲಿಲ್ಲ. ಈಗ ಮ್ಯಾಂಗೋ ಒಂದು ಕಾಯಿ ಮತ್ತೆ ಒಂದು ಹಣ್ಣು, ಕಾಯಿಗೆ ಅವಿಪಕ್ವ ಅಂತ ಹೇಳುವಂಥದ್ದು. ನೀನು ಕುಯೋಗಿ ಅಂದ್ರೆ ಯೋಗಿ, ಕುಯೋಗಿ ಅಂತ ಸಣ್ಣ ಮಕ್ಕಳಿಗೆ ಕುಯೋಗಿ ಅಂತ ಹೇಳುವಂಥದ್ದು. ನೀನು ಅವಿಪಕ್ವ ಮತ್ತೆ ನೀನು ಕುಯೋಗಿ. ಆದ್ರೂ ಕೂಡ ಧ್ರುವ ಮಹಾರಾಜ್ ಹೇಳ್ತಾರೆ, ಇಲ್ಲ ನನಗೆ ನೋಡ್ಲೇಬೇಕು ಅಂತ. ಆ ಒಂದು ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ, ಸಂಗತ್ಯಾಗ, ಸತೋವೃತ್ತಿ, ಷಡ್ಬಿರಿ ಭಕ್ತಿ ಪ್ರಸಿದ್ಧಿ. ಆ ಉತ್ಸಾಹವನ್ನು ನೋಡಿದ್ರು. ಪ್ರಭುಪಾದ ಹೇಳ್ತಾರೆ, ಅಲ್ಲಿ ಧ್ರುವ ಮಹಾರಾಜ್ಗೆ ಗುರು ಸಿಕ್ಕಿದ್ರು. ಯಾರು? ನಾರದ ಮುನಿ. ಮತ್ತೆ ನಾರದ ಮುನಿ ಮಂತ್ರವನ್ನು ಹೇಳಿಕೊಟ್ಟ ಎಂತ ಮಾಡ್ಬೇಕಂತ. ಓಂ ನಮೋ ಭಗವತಿ ವಾಸುದೇವಾಯ ಆ ಮಂತ್ರವನ್ನು ಹೇಳಲಿಕ್ಕೆ ದೀಕ್ಷೆ ಕೊಟ್ಟ ಧ್ರುವ ಮಹಾರಾಜಿಗೆ. ಧ್ರುವ ಮಹಾರಾಜಿಗೆ ಅಲ್ಲಿ ದೀಕ್ಷೆ ಆಯ್ತು. ದೀಕ್ಷೆ ಅಂದ್ರೆ ಆ ಮಂತ್ರವನ್ನು ಕೊಟ್ಟ ಮೇಲೆ ದೀಕ್ಷೆ ಆದಾಗೆ. ಮತ್ತೆ ಆ ಮಂತ್ರವನ್ನು 6 ತಿಂಗಳಲ್ಲಿ, ಎಂತಂದ್ರೆ 1.5 ಕಾಲಲ್ಲಿ ನೋಡಿ, 6 ತಿಂಗಳಲ್ಲಿ ನಾರಾಯಣ ಕಂಡಂತೆ. ಇದಕ್ಕೆ ಶ್ಲೋಕ ಕೂಡ ಉಂಟು. ಆ ಶ್ಲೋಕವನ್ನು ಹೇಳ್ತೇನೆ. ಹರಿಭಕ್ತಿ ಸುಧೋದಯದಲ್ಲಿ ಶ್ಲೋಕ ಉಂಟು. ಸ್ಥಾನಾಭಿಲಾಷಿ ತಪಸಿ ಸ್ಥಿತೋಹಂ ತ್ವಾಂ ಪ್ರಾಪ್ತ್ವಾನ್ ದೇವಾ ಮುನೀಂದ್ರ ಗುಹ್ಯಂ ಕಾಚಾಂ ವಿಚಿನ್ವಂ ಅಪಿ ದಿವ್ಯ ರತ್ನಂ ಸ್ವಾಮೀನ್ ಕೃತಾರ್ಥೋ ಅಸ್ಮಿ ವರಂ ನ ಯಾಚೆ. ಈ ಶ್ಲೋಕ ಎಂತ ಹೇಳ್ತಾರೆ ಅಂದ್ರೆ, ಧ್ರುವ ಮಹಾರಾಜ್ ಹೇಳುವಂತದ್ದು, ನಾನು ನನ್ನ ತಂದೆಗಿಂತ ದೊಡ್ಡ ನನಗೆ ರಾಜ್ಯ ಬೇಕಂತ ನಾನು ಇಲ್ಲಿ ಬಂದೆ. ನನ್ನ ಒಂದು ಭೌತಿಕ ಇಚ್ಛೆಯನ್ನು ಹಿಡ್ಕೊಂಡು ಬಂದೆ. ಇದಕ್ಕೆ ನಾನು ಕಠಿಣವಾದ ತಪಸ್ಸು ಮಾಡಿದೆ. 6 ತಿಂಗಳು ನಾನು 1.5 ಕಾಲಲ್ಲಿ ತಪಸ್ಸು ಮಾಡಿದೆ. ಮತ್ತೆ ಈಗ ನಾನು ನಿನ್ನನ್ನು ಕಾಣ್ತಾ ಇದ್ದೇನೆ. ಇದು ದೇವತೆಗಳಾಗ್ಲಿ ಮತ್ತೆ ಋಷಿಗಳಿಗೆ ಸಿಗ್ಲಿಕ್ಕೆ ಕಷ್ಟ. ನಾನು ಒಂದು ಗಾಜಿನ ತುಂಡಿಗೆ ಬಂದೆ, ಈಗ ನನಗೆ ವಜ್ರ ಸಿಕ್ಕಿದೆ. ನಾನು ಇದರಲ್ಲಿ ಸಂತುಷ್ಟ, ನನಗೆ ಇನ್ನು ಏನು ಬೇಡ. ನಾರಾಯಣ ಎಂತ ಮಾಡಿದ ಅಂದ್ರೆ, ಅಲ್ಲಿ ಧ್ರುವನಿಗೆ ಕೈಯಲ್ಲಿ ಆಶೀರ್ವಾದ ಮಾಡಿದ ತಲೆಗೆ. ಪ್ರಭುಪಾದ ಹೇಳ್ತಾರೆ, ಧ್ರುವ ಮಹಾರಾಜ ಸಿಕ್ಕಿದ ಆಶೀರ್ವಾದ ನಿಮ್ಗೆ ಕೂಡ ಸಿಗ್ಬೋದು, ಆದ್ರೆ ನೀವು ತಪಸ್ಸು ಮಾಡಿ. ಈ ರೀತಿ ತಪಸ್ಸಲ್ಲ, 2 ಗಂಟೆ ಜಪ ಮಾಡಿ, 1 ಗಂಟೆ ಕೀರ್ತನ ಮಾಡಿ, 1 ಗಂಟೆ ಓದಿ, 24 ಗಂಟೆ ಕೃಷ್ಣನಿಗೆ ನೀವು ಇಟ್ರೆ ಕೃಷ್ಣ ಆ ಆಶೀರ್ವಾದ ಧ್ರುವನಿಗೆ ಅಂತ ಕೊಟ್ಟಿದ್ದಾರೆ ಅದು ನಿಮ್ಗೆ ಕೂಡ ಸಿಗ್ಬಹುದು. ಕೃಷ್ಣ ಪಾರ್ಶಾಲಿಟಿ ಅಲ್ಲ. ಹಾಗಾಗಿ ಆ ಒಂದು ಬೇಜಾರಾಗ್ತದೆ. ಧ್ರುವ ಮಹಾರಾಜ್ಗೆ ಬೇಜಾರಾಗಿ ಹಿಂದೆ ಬರುವಾಗ ತಲೆಯನ್ನು ಕೆಳಗೆ ಹಾಕಿ ಬೇಜಾರಲ್ಲಿ ಹೇಳ್ತಿದ್ದಾರೆ, ನಾನು ಎಂತ ಒಂದು ಪಾಪಿ, ನಾನು ಭೌತಿಕ ಇಚ್ಛೆಯನ್ನು ಹಿಡ್ಕೊಂಡು ಹೋದೆ. ಕೃಷ್ಣ ನೋಡಿದ ಮೇಲೆ ಈಗ ಬರ್ತದೆ ಅದು ಇದು. ಯಾಕಂದ್ರೆ ಕೃಷ್ಣ ನೋಡಿದ ಮೇಲೆ ನಿಮ್ಗೆಲ್ಲ ಯಾವುದೇ ಬೇಡ ಅಂತ ಆಗ್ತದೆ. ಕೃಷ್ಣ ನೋಡಿದ ಮೇಲೆ ಕೃಷ್ಣ ಅಷ್ಟು ಸೌಂದರ್ಯ, ಆಕರ್ಷತೆ ಇದೆ ಕೃಷ್ಣ. ನಾನು ಭೌತಿಕ ಇಚ್ಛೆ ಇಟ್ಕೊಂಡು ಯಾಕೆ ಹೋದೆ, ನನ್ನಿಂದ ದೊಡ್ಡ ತಪ್ಪಾಯ್ತು ಅಂತ ಪ್ರಾಯಶ್ಚಿತ್ತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಧ್ರುವ ಮಹಾರಾಜ್. ಆದ್ರೆ ಮತ್ತೆ ಕೃಷ್ಣ ನಾರಾಯಣ ಅವನಿಗೆ ಧ್ರುವ ಲೋಕನೆ ಕೊಡ್ತಾನೆ, ದೊಡ್ಡ ರಾಜ. ಆದ್ರೆ ಪ್ರಭುಪಾದ ಹೇಳಿದ್ರೆ ನಮ್ಗೆ ಕೂಡ ಇದು ನಾಚಿಕೆ ಆಗ್ಬೇಕು. ನಾವೆಂತ ಮಾಡ್ತೇವೆ, ದೇವಸ್ಥಾನಕ್ಕೆ ಹೋಗಿ ಎಂತೆಂತ ಇಲ್ಲದೆಲ್ಲ ಕೇಳ್ತೇವೆ ದೇವರ ಹತ್ರ. ಹೇಗೆ ಆಗ್ಬೋದು ದೇವರಿಗೆ ನೀವು ಎಣಿಸಿ. ಧ್ರುವ ಮಹಾರಾಜಿಗೆ ನಾಚಿಕೆ ಆಯ್ತು, ಆದ್ರೆ ನಮ್ಗೆ ನಾಚಿಕೆ ಅಲ್ಲ. ನಾವು ಈ ಬೇರೆ ಬೇರೆ ರೀತಿಯ ಕೇಳ್ತೇವೆ. ಹೀಗೆ ನಾವು ಮಾಡಬಾರ್ದು. ಎಸ್, ಧ್ರುವ ಮಹಾರಾಜನ ನಾವು ನೋಡಿ ಕಲಿಬೇಕು. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪ ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನ ದೀಪ ಬೆಳಗಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡ್ತಾನೆ. ಮತ್ತೆಂತಾಗ್ತದೆ, ನೀವು ಕೃಷ್ಣನಿಗೆ ಶರಣರಾದ್ರೆ ಕೃಷ್ಣ ಆ ಜ್ಞಾನದ ದೀಪದಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡ್ತಾನೆ. ಇದು ಕೃಷ್ಣನ ವಿಶೇಷ ಅನುಕಂಪ. ಎಸ್, ಈ 4 ಶ್ಲೋಕ ಚತುರ್ಶ್ಲೋಕ ಭಗವದ್ಗೀತದ್ದು. ಈ ಶ್ಲೋಕವನ್ನು ಸಾಧ್ಯವಾದಷ್ಟು ಕಂಠಸ್ಥ ಮಾಡ್ಲಿಕ್ಕೆ ನೋಡಿ. ಇದು ಮೇನ್ ಶ್ಲೋಕ. ಭಗವದ್ಗೀತ ಹೋಲ್ ಎಸೆನ್ಸ್ ಇದರಲ್ಲಿ ಉಂಟು. ಎಸ್, ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ
ಆಹುಸ್ವಾಂ ಋಷಯ ಸರ್ವೇ ದೇವಾರ್ಷಿರ್ನಾರದಸ್ತಥಾ ಅಸಿತೋ ದೇವಲ ವ್ಯಾಸ ಸ್ವಯಂ ಚೈವ ಬ್ರವಿಷ್ಯಿಮೇ. ಅರ್ಜುನ ಹೇಳಿದನು, ನೀನು ದೇವೋತ್ತಮ ಪರಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನು ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವರ ಮತ್ತು ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ಯಾ? ಎಸ್. ಈಗ ನಿಮ್ಮಲ್ಲಿ ಪ್ರಶ್ನೆ, ನಾವು ದೇವಸ್ಥಾನದಲ್ಲಿ ಹೋಗುವಾಗ ನಾವು ಎಂತ ಕೇಳ್ಬೇಕು? ಎಸ್, ನೋಡಿ, ನನ್ನ ಲಾಸ್ಟ್ ಕ್ಲಾಸ್ಗೆ ಬಂದವರು ಹೇಳ್ಬೇಡಿ ಯಾರು ಉತ್ತರ. ಇದಕ್ಕಿಂತ ಮುಂಚೆ ಯಾರು ಕ್ಲಾಸ್ಗೆ ಬಂದ್ರೆ ಕ್ಲಾಸ್ಗೆ ಬರೋದವರು ಉತ್ತರ ಹೇಳಿ. ಎಸ್, ದಯವಿಟ್ಟು ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ನಾವು ದೇವಸ್ಥಾನದಲ್ಲಿ ಹೋಗುವಾಗ ಎಂತ ಕೇಳ್ಬೇಕು? ದೇವರ ಹತ್ರ ಎಂತ ಕೇಳ್ಬೇಕು? ಎಸ್, ಹೇಳಿ. ವೈರಾಗ್ಯ ಬೇಕು ಅಂತ ಕೇಳ್ಬೇಕು. ವೈರಾಗ್ಯ ಕೇಳ್ತೀವ ನಾವು ದೇವರ ಹತ್ರ? ಖಂಡಿತ ಪ್ರಭುಜಿ, ಕೇಳ್ತೇವೆ ವೈರಾಗ್ಯ. ಲೌಕಿಕದಿಂದ ನಮಗೆ ಆದಷ್ಟು ಬಂಧನದಿಂದ ಬಿಡುಗಡೆ ಮಾಡಿ ನಿಮ್ ಕಡೆ ಬರುವಂತ ಯೋಗ ಕೊಡು ಅಂತ ಕೇಳ್ತೀನಿ. ಮತ್ತೆ ಯಾಕೆ ನಿಮ್ಗೆ ವೈರಾಗ್ಯ ಬರ್ಲಿಲ್ಲ? ಕೇಳಿದ ಮೇಲೆ ಬಂದಿದೆ. ಎಂತ ವೈರಾಗ್ಯ ಬಂದಿದೆ? ಏನು ಬಂಧನದಿಂದ ಎಷ್ಟು ಸ್ವಲ್ಪ ದೂರ ದೇವರ ಭಕ್ತಿನಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದೀವಿ. ಓಕೆ, ಎಸ್. ಬೇರೆಯವರು ಯಾವ್ದು ಹೇಳ್ಬೋದಾ? ಜ್ಞಾನ ಮತ್ತು ಭಕ್ತಿ ಕೊಡ್ಬೇಕು. ಅಲ್ಲ, ನಾವು ಯೂಶುವಲಿ ಎಂತ ಕೇಳ್ತೇವೆ ಅದನ್ನ ಹೇಳಿ. ಈಗ ನಾನು ಹೇಳುವಂತದಲ್ಲ, ನಾವು ದೇವಸ್ಥಾನ. ಪ್ರಕಾಶ್ ಇಲ್ಲಿ ದೇವ್ರ ಹತ್ರ ನಾವು ನಿಮ್ಮನ್ನ ಸೇವೆ ಮಾಡೋದಕ್ಕೆ ನನಗೆ ತುಂಬಾ ಶಕ್ತಿ ಕೊಡಿ, ಮತ್ತೆ ನಿಮ್ಮ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳಕ್ಕೆ ಅವಕಾಶ ಕೊಡಿ, ನಿಮ್ಗೆ ಮರ್ಸಿ ತೋರಿಸಿ ಅಂತ ಹೇಳಿ, ಪ್ಲಸ್ ಎಲ್ಲರಿಗೂ ಒಳ್ಳೇದ್ ಮಾಡಿ ಅಂತ ತೋರಿಸಿ. ಓಕೆ, ಯೂಶುವಲ್ ನಾವು ಎಂತ ಕೇಳ್ತೇವೆ? ಎಸ್ ಪ್ರಭುಜಿ, ನಾನ್ ದೇವ್ರ ಹತ್ರ ಕೇಳೋದು ಶಾಂತಿ ನೆಮ್ಮದಿ ಎರಡೇ. ಶಾಂತಿ ನೆಮ್ಮದಿ, ಎಸ್. ಓಕೆ, ಎಸ್. ಬೇರೆಯವರು ಅದೆರಡೇ ಕೇಳದ್ ನಾನು. ಥ್ಯಾಂಕ್ ಯು ಗುರುಜಿ. ಅಶ್ವಿನಿ, ಎಸ್. ಅಶ್ವಿನಿ, ಜನನ ಮರಣದಿಂದ ಮುಕ್ತಿ ಕೊಡ್ಲಿಕ್ಕೆ. ಓಕೆ, ಅಲ್ಲ, ಓಕೆ, ಒಳ್ಳೆ ಆರೋಗ್ಯ ಬೇಕು ಅಂತ. ಒಳ್ಳೆ ಆರೋಗ್ಯ. ಓಕೆ, ಹರೇ ಕೃಷ್ಣ ಪ್ರಭುಜಿ. ಎಂತದೇ ಸಮಸ್ಯೆ ಇದ್ರೂನು ಅದನ್ನು ಎದುರಿಸ್ಲಿಕ್ಕೆ ಧೈರ್ಯ ಕೊಡು ಅಂತ ಕೇಳ್ತೀನಿ ಪ್ರಭುಜಿ ನಾನು. ಓಕೆ, ಸಮಸ್ಯೆ ಇದಕ್ಕೆ ಮಾಡ್ಲಿಕ್ಕೆ ಕೊಡಿ. ಓಕೆ, ಎಂತದ ಸಮಸ್ಯೆ ಇದ್ರು ಅದನ್ನು ಇದು ಮಾಡಿ. ನಾವು ಮಕ್ಕಳಿಗೆಲ್ಲ ಕೇಳುದಿಲ್ಲ, ನಮ್ಗೆ ಕುಟುಂಬಕ್ಕೆ ಶಾಂತಿ ಕೊಡಿ, ತನ್ನ ಗಂಡನಿಗೆ ಒಳ್ಳೇದು ಮಾಡ್ಲಿ, ಇದೆಲ್ಲ ಕೇಳುದಿಲ್ವಾ? ಒಳ್ಳೆ ವಿದ್ಯಾ ಬುದ್ಧಿ. ಎಸ್, ಅಲ್ಲ, ನಾವು ಮಕ್ಕಳಿಗೆ ಮತ್ತೆ ಗಂಡನಿಗೆ ಹೇಳುವುದಿಲ್ಲ, ದೇವಸ್ಥಾನಕ್ಕೆ ಹೋಗಿ ಕೇಳುದಿಲ್ಲ. ಹರೇ ಕೃಷ್ಣ. ಒಳ್ಳೆ ವಿದ್ಯಾ ಬುದ್ಧಿಯನ್ನ ಕೊಡು ಅಂತ ಕೇಳ್ತೀವಿ ಗುರುಜಿ. ಒಳ್ಳೆ ವಿದ್ಯಾ ಬುದ್ಧಿಯನ್ನ ಕೊಡು ಅಂತ ಕೇಳ್ತೀವಿ. ಒಳ್ಳೆ ವಿದ್ಯಾ ಬುದ್ಧಿ. ಓಕೆ, ಹರೇ ಕೃಷ್ಣ. ಹೇಳಿ ಹೇಳಿ. ನಮಗೆ ಒಳ್ಳೇದ್ ಮಾಡು, ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದ್ ಮಾಡು, ದೇಶಕ್ಕೆ ರಾಜ್ಯಕ್ಕೆ ಒಳ್ಳೇದ್ ಮಾಡು ಕೇಳ್ತೇವೆ. ಬೇರೆ ರೀತಿ. ಓಕೆ, ಎಸ್. ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ಭವಂತು. ಓಕೆ, ಎಸ್. ನಮ್ಗೆ ಉತ್ತರ ಸಿಕ್ತು. ಈಗ ನಾನು ನನ್ನ ಉತ್ತರ ಹೇಳ್ತೇನೆ. ಎಸ್. ಹಾಗಾಗಿ ಈ ರೀತಿ ಎಲ್ಲ ನಾವು ಕೇಳ್ತೇವೆ, ಬೇರೆ ಬೇರೆ ರೀತಿ. ಅಂದ್ರೆ ಧನಂ ದೇಯಿ, ಪುತ್ರಂ ದೇಯಿ, ಆ ದೇಯಿ, ಈ ದೇಯಿ, ಇದೆಲ್ಲ ನಾವು ಕೇಳ್ತೇವೆ, ಯಾಕಂದ್ರೆ ಇದು ಕಾಮನ್. ಓಕೆ, ಈಗ ಅರ್ಜುನ ಎಂತ ಹೇಳ್ತಿದ್ದಾನೆ? ಅದಕ್ಕೆ ನಾವು ಹೋಗುವ. ಆಕ್ಚುಲಿ ನಾವು ಎಂತ ಮಾಡ್ಬೇಕು ದೇವಸ್ಥಾನಕ್ಕೆ ಹೋದ್ರೆ ಅದನ್ನು ನಾವೀಗ ಅರ್ಜುನನಿಂದ ತಿಳಿಯುವ. ಅರ್ಜುನ ಎಂತ ಮಾಡ್ತಿದ್ದಾನೆ? ಅರ್ಜುನ ಹೊಗಳ್ತಾ ಇದ್ದಾನೆ. ದೇವಸ್ಥಾನಕ್ಕೆ ಹೋದ್ರೆ ನಾವು ಫಸ್ಟಿಗೆ ಕೃಷ್ಣನ ಹೊಗಳ್ಬೇಕಂತೆ. ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ, ಪರಮಂ ಭವ, ಪುರುಷಂ ಶಾಶ್ವತಂ ದಿವ್ಯಂ, ಆದಿದೇವಂ ಅಜಂ ವಿಭೂಂ. ಅಂದ್ರೆ ನೀನು ಪರಮ ಪುರುಷ, ನೀನು ಪರಮಧಾಮ, ನೀನು ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯ, ದಿವ್ಯ, ಆದಿ ಪುರುಷ, ನಿನಗೆ ಹುಟ್ಟಿಲ್ಲ, ನೀನು ಅತ್ಯಂತ ಶ್ರೇಷ್ಠ. ಈ ರೀತಿ ನಾವು ಹೊಗಳ್ಬೇಕು. ಆದ್ರೆ ಒಂದು ವಿಶೇಷ ಎಂತ ಅಂದ್ರೆ, ನಮ್ಗೆ ದೇವರನ್ನು ಹೊಗಳಿಕೆ ಇಷ್ಟ ಇಲ್ಲ, ನಮ್ಮನ್ನು ನಮ್ಗೆ ಹೊಗಳಿಕೆ ಇಷ್ಟ. ಆದ್ರೆ ಆಕ್ಚುಲಿ ನಾವು ದೇವಸ್ಥಾನಕ್ಕೆ ಹೋಗಿ ನಾವು ದೇವರನ್ನು ಹೊಗಳ್ಬೇಕು. ಈ ರೀತಿ ಯಾರು ಮಾಡುವುದಿಲ್ಲ. ಎರಡನೇದು ಎಂತ ಅಂದ್ರೆ, ನಮ್ಗೆ ಕೃತಜ್ಞ ಭಾವ ಇರ್ಬೇಕಂತೆ, ಗ್ರಾಟಿಟ್ಯೂಡ್. ಕೃಷ್ಣ, ನನ್ಗೆ ನನ್ನ ಅರ್ಹತೆಗಿಂತ ನೀನು ಜಾಸ್ತಿ ಕೊಟ್ಟಿದ್ದಿ. ನಾವೆಂತ ಹೇಳುದು? ಕೃಷ್ಣ ನನ್ಗೆ ಇನ್ನೇನು ಕೊಡ್ಲಿಲ್ಲ. ಆಕ್ಚುಲಿ ಕೃಷ್ಣ ನಮ್ಗೆ ಜಾಸ್ತಿ ಕೊಟ್ಟಿದ್ದ ಅರ್ಹತೆಗಿಂತ. ಆ ಭಾವನೆ ಇರ್ಬೇಕಂತ. ಎರಡನೇದು ಕೃತಜ್ಞ ಭಾವ, ಗ್ರಾಟಿಟ್ಯೂಡ್. ಮತ್ತೆ ಮೂರನೇದು ನಾವು ಕೃಷ್ಣ ಅಂತ ಹೇಳ್ಬೇಕಂದ್ರೆ, ಕೃಷ್ಣ, ನನ್ನ ಈ ಜನ್ಮದಲ್ಲಿ ಮತ್ತೆ ನನ್ನ ಹೋದ ಎಲ್ಲ ಜನ್ಮದಲ್ಲಿ ನಾನು ತುಂಬಾ ತಪ್ಪು ಮಾಡಿದ್ದೇನೆ ಕೃಷ್ಣ, ತಿಳಿಯದೆ ತುಂಬಾ ತಪ್ಪು ಮಾಡಿದೆ, ನನ್ನ ಎಲ್ಲ ತಪ್ಪಿಗೆ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಕೃಷ್ಣ ಅಂತ ಹೇಳ್ಬೇಕಂತ. ಇದನ್ನು ಕೂಡ ನಾವು ಕ್ಷಮೆ ಕೇಳುದಿಲ್ಲ ಕೃಷ್ಣ ಅಂತ.
ನಾವೆಂತ ಯಾವಾಗಲೂ ನಾನು ಸರಿ ಅಂತ ಭಾವಿಸೋದು, ನಾನು ಸರಿಯಾದೆ. ಪ್ರಭುಪಾದ ಹೇಳುದು ಎಲ್ಲರೂ ಅಂತ ಹೇಳಿದ್ರೆ ಈ ಕಲಿಯುಗದ ಸಿಂಪ್ಟಮ್ಸ್ ಅಂತಂದ್ರೆ ಎಲ್ಲರೂ ನಾನು ಸರಿ ಇದ್ದೇನೆ, ನಾನು ಸರಿ ಇದ್ದೇನೆ. ಇಲ್ಲ, ನಾವು ತುಂಬಾ ತಪ್ಪು ಮಾಡಿದ್ದೇವೆ, ಈ ಜನ್ಮದಲ್ಲಿ ಹೋದ ಜನ್ಮ ತುಂಬಾ ತಪ್ಪು ಮಾಡಿದ್ದೇವೆ. ಹಾಗಾಗಿ ನಾವು ಕೃಷ್ಣ ಹತ್ರ ಕ್ಷಮೆ ಕೇಳಬೇಕು. ಮತ್ತೆ ನಾಲ್ಕನೆಯದು, ನಾವು ಕೃಷ್ಣ ಹತ್ರ ಅಲ್ಲಿ ಕೇಳ್ಬೇಕು. ಎಂತ ಕೇಳ್ಬೇಕು? ಈ ರೀತಿ ಅಲ್ಲ, ಕೃಷ್ಣ ನಾನು ನಿನ್ನ ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ಇರಲಿಕ್ಕೆ ನನಗೆ ಅನುಗ್ರಹ ಮಾಡು, ಇದನ್ನು ಕೇಳ್ಬೇಕು ಹೊರತು ಉಳಿದದ ಅಲ್ಲ. ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ, ಕಷ್ಟವು ಹೇಗೆ ಕೇಳದೆ ಬರ್ತದೆ ಅದೇ ರೀತಿ ಸುಖವು ಕೂಡ ಕೇಳದೆ ಬರ್ತದೆ. ಇದಕ್ಕೆ ನಾವು ಕೃಷ್ಣ ಅಂತ ಕೇಳ್ಬೇಕಂತಿಲ್ಲ, ನಿಮ್ಮ ಕರ್ಮಾನುಸಾರ ಸಿಗ್ತದೆ. ಆದ್ರೆ ನಾವು ಇದನ್ನು ಕೇಳ್ಬೇಕು. ಇದು ಪ್ರಾರ್ಥನೆಯಲ್ಲಿ 4 ವಿಧ. ದಯವಿಟ್ಟು ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿ, ಮತ್ತೆ ನೋಡಿ ನಿಮ್ಗೆ ಕೃಷ್ಣ ಎಂತ ಮಾಡ್ತಾನೆ ಅಂತ. ಕೃಷ್ಣ, ಯಾಕಂದ್ರೆ ಯಾರು ಕೃಷ್ಣನಿಗೆ ಈ ರೀತಿ ಮಾಡ್ತಾರೆ ಕೃಷ್ಣ ಅವರನ್ನು ಬಿಟ್ಟು ಹಾಕುವುದಿಲ್ಲ. ನಾವಾದ್ರೂ ಬಿಟ್ಟು ಹಾಕ್ಬೋದು. ಹೇಗಂದ್ರೆ ಈ ಲೋಕಲ್ ಕಂಡೀಷನ್ ಎಂತ ಅಂದ್ರೆ, ನಾವು ಯಾರಿಗಾದ್ರೂ ಉಪಕಾರ ಮಾಡ್ತೇವೆ ಮತ್ತೆ ಅವ್ರು ನಮ್ಮನ್ನು ಲೆಕ್ಕಿಸುವುದಿಲ್ಲ. ಕೃಷ್ಣ ಹಾಗೆ ಅಲ್ಲ. ಕೃಷ್ಣನಿಗೆ ನೀವು ಸ್ವಲ್ಪ ಮಾಡಿದ್ರೆ ಕೃಷ್ಣ ಸದಾ ಯೋಚನೆ ಇಡ್ತಾನೆ, ಇವನಿಗೆ ನಾನು ಹೇಗೆ ಅದನ್ನು ರಿಟರ್ನ್ ತೀರಿಸು. ಅದು ಕೂಡ ಸ್ವಲ್ಪ ಮಾಡಲ್ಲ, ಕೃಷ್ಣ ಅದರ ಎಷ್ಟೋ ಪಟ್ಟು ಜಾಸ್ತಿ ಮಾಡ್ತಾನೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಮತ್ತೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಸೆಕೆಂಡ್ ಶ್ಲೋಕ, ಸೆಕೆಂಡ್ ಪ್ಯಾರ. ಆಹು ಸ್ವಂ ಋಷಯ ಸರ್ವೇ ದೇವಾರ್ಷಿ ನಾರದ ಸತ ಅಸಿತೋ ದೇವಲ ವ್ಯಾಸ ಸ್ವಯಂ ಚೈವ ಬ್ರವಿಷಿಮೆ. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೆ. ನಾವಾದ್ರೆ ಹೇಗೆ ಈ ಪೊಸಿಷನ್ ಇದೆ, ಅರ್ಜುನ ಪೊಸಿಷನ್, ನಮ್ಗೆ ಅಹಂಕಾರ ಬರ್ಬೋದು. ಆದ್ರೆ ಅರ್ಜುನನಿಗೆ ಸ್ವಲ್ಪ ಕೂಡ ಅಹಂಕಾರ ಇಲ್ಲ. ಅವ ಯಾರಿಗೆ ಕ್ರೆಡಿಟ್ ಕೊಡ್ತಾ ಇದ್ದಾನೆ? ಅವನ ಪ್ರೀವಿಯಸ್ ಆಚಾರ್ಯ ನಾರದ, ಅಸಿತ, ದೇವಲ, ವೇದವ್ಯಾಸ, ವ್ಯಾಸರಂತ ಅವರು ನಿನ್ನ ವಿಷಯದ ಸತ್ಯವನ್ನು ದೃಢಪಡಿಸುತ್ತಾರೆ. ನಾವಾಗೆ ಅಲ್ಲ. ನನ್ನ ಪ್ರಕಾರ ಕೃಷ್ಣ ಪುರುಷ ಅಲ್ಲ, ಅವ ದೇವತಮ ಪುರುಷ ಅಲ್ಲ. ಅಲ್ಲ, ನಾವು ಹೇಳಿದ್ರೆ ಅಲ್ಲ, ವೇದವ್ಯಾಸರು ಹೇಳಿದ್ದಾರೆ, ವೇದವ್ಯಾಸರೇ ಹೇಳಲಿ, ನನಗಿಲ್ಲ. ಆದ್ರೆ ಇವ ಶುದ್ಧ ಭಕ್ತ, ಐಲಿ ಯಾರು? ಅರ್ಜುನ, ಐಲಿ ಕ್ವಾಲಿಫೈಡ್. ಆದ್ರೂ ಕೂಡ ನೋಡಿ ಅವನ ಸೀನಿಯರ್ಸ್ಗೆ, ಪ್ರಿವಿಯಸ್ ಆಚಾರ್ಯ ಪ್ರಭುದಲ್ಲಿ, ಇದು ಎಟಿಕೇಟ್. ನಾವು ಯಾವಾಗಲೂ ಗುರು ಹಿರಿಯರಿಗೆ ನಾವು ಎಷ್ಟೇ ಕಲ್ತಿರ್ಬೋದು, ಅದು ನಾವೊಂದು ರೆಸ್ಪೆಕ್ಟ್ ಕೊಡುವುದಿಲ್ಲ. ಅದು ಪ್ರಭುದಲ್ಲಿ ಅದು ಎಟಿಕೇಟ್. ಅದೇ ರೀತಿ ಇಲ್ಲಿ ಅರ್ಜುನ ಅವನ ನಿಜವಾದ ಎಟಿಕೇಟ್ ತೋರಿಸ್ತಾ ಇದ್ದಾರೆ. ಇದು ನಾವು ಮಾಡ್ಬೇಕು. ಪ್ರಭುದಲ್ಲಿ ಹೀಗೆ ಮಾಡಿದ್ರೆ ಅವ್ರು ಜೆಂಟಲ್ಮ್ಯಾನ್. ಅದು ನಾವು ಹಾಗೆ ಅಲ್ಲ. ಎಸ್, ನನ್ನ ಪ್ರಕಾರ ಹೀಗೆ. ನೀನು ಯಾರು? ನಿನ್ನ ಪ್ರಕಾರ ನೀನು ಕೊಡ್ಲಿಕ್ಕೆ? ನಾವು ಆಚಾರ್ಯರ ಪ್ರಕಾರ ಹೋಗ್ಬೇಕು. ಪ್ರೀವಿಯಸ್ ಆಚಾರ್ಯರು ಅಂತ ಹೇಳ್ತಿದ್ದಾರೆ. ಇಲ್ಲಿ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ. ಸರ್ವಮೇತ ಧೃತ ಮನ್ಯೆ ಯನ್ಮಾಂ ವದತಿ ಕೇಶವ ನೈತೆ ಭಗವಾನ್ ವ್ಯಕ್ತಿಂ ವಿಧುದೇವನ ದಾನವ. ಕೃಷ್ಣ ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ತಾನೆ. ನೋಡಿ ಪ್ರಭುಪಾದ ಹೇಳ್ತಾರೆ, ಇದು ಸರಿಯಾದ ಶಿಷ್ಯ. ಕೃಷ್ಣ ಎಂತ ಹೇಳಿದಾನೆ ಅದು ಒಪ್ಪಿಕೊಳ್ತಾನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಯಾರಿಗೆ ಕೃಷ್ಣನಿಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ನೋಡಿ ಇಲ್ಲಿ ವಾಪಸ್ ಹೊಗಳ್ತಾ ಇದ್ದಾನೆ. ಅಂದ್ರೆ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಕೃಷ್ಣನೇ ಪರಮ ಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವತಂ ಪರಮರುಷನೇ, ಯಾವ ರೂಪದಲ್ಲಿ ನಿನ್ನನ್ನು ಸ್ಮರಿಸಬೇಕು? ನೋಡಿ ಈಗ ಯಾವ ರೂಪದಲ್ಲಿ ನಾನು ನಿನ್ನನ್ನು ಸ್ಮರಿಸಬೇಕಂತ ಅರ್ಜುನ ಹೇಳ್ತಾ ಇದ್ದಾನೆ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದು ನನಗೆ ಅನಿಸುವುದಿಲ್ಲ. ನೋಡಿ ಇದು ಶುದ್ಧ ಭಕ್ತರ ಲಕ್ಷಣ. ಅವರಿಗೆ ಕೃಷ್ಣನ ಬಗ್ಗೆ ಇನ್ನು ಕೇಳ್ಬೇಕಂತ ಆಗ್ತದೆ. ಅದು ನಮ್ಗೆ ಹಾಗೆ ಅಲ್ಲ. ನಮ್ಗೆ ಕೃಷ್ಣನ ಬಗ್ಗೆ ಈಗ 1 ಗಂಟೆಗೆ ಹೇಳ್ತೇವೆ, ಮತ್ತೆ ನಮಗೆ ಕೇಳಲಿಕ್ಕೆ ಮನಸ್ಸಿಲ್ಲ. ಯಾಕೆಂದ್ರೆ ಆ ರಜೋಗುಣ ಮತ್ತು ತಮಗುಣ ಜಾಸ್ತಿ ಇದ್ದ ಕಾರಣ, ಸತ್ವಗುಣದಲ್ಲಿ ನಾವು ಬಂದ ಕಾರಣ ಇಲ್ಲಿ ನೀವು ಕೇಳ್ತಾ ಇದ್ದೀರಿ. ಆದ್ರೆ ಎಂತ ಆಗ್ತದೆ ಅಂದ್ರೆ, ಬೆಳಿಗಿನ ಹೊತ್ತಲ್ಲಿ ಸತ್ವಗುಣ ಇರ್ತದೆ, ಮತ್ತೆ ರಜೋಗುಣ ಬರ್ತದೆ, ರಾತ್ರಿ ತಮಗುಣ. ಹಾಗಾಗಿ ಅದು ನಮ್ಮನ್ನು ಆಚೆ ಆಟವಾಡಿಸ ಉಂಟು. ಭಕ್ತಿಗೆ ಬಂದ ಮೇಲೆ ಈ ಗುಣಗಳು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ಶುದ್ಧ ಸತ್ವ ಇರ್ತೇವೆ. ಶುದ್ಧ ಸತ್ವದಲ್ಲಿ ಇದ್ದ ಮೇಲೆ ಮತ್ತೆ ನಮಗೆ ಕೃಷ್ಣ ಬಗ್ಗೆ ಕೇಳ್ತಾ ಇರುವಂತ ಆಗ್ತದೆ.
ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳು ಅದ್ಭುತವನ್ನು ಸವಿಬೇಕಂತ ಎಣಿಸುತ್ತೆ. ಯಾಕೆಂದ್ರೆ ಅದಕ್ಕೆ ಅವನಿಗೆ ಅದರಲ್ಲಿ ರುಚಿ ಉಂಟು, ಟೇಸ್ಟ್. ಎಸ್, ಈಗ ನಾವು ಎಲ್ಲ ಅಂದ್ರೆ 21ರಿಂದ 38 ಶ್ಲೋಕ ಇಲ್ಲಿ ಟೇಬಲ್ ಕೊಟ್ಟಿದ್ದೇವೆ, ಎಲ್ಲವನ್ನು ಇದು ಮಾಡಿ. ಎಸ್, ಈಗ ಆದಿತ್ಯಾಸಲ್ಲಿ ನಾನು ವಿಷ್ಣು, ಬೆಳಕಿನಲ್ಲಿ ನಾನು ಸೂರ್ಯ, ಮಾರುತದಲ್ಲಿ ನಾನು ಮರೀಚ, ನಕ್ಷತ್ರಗಳಲ್ಲಿ ಚಂದ್ರ, ವೇದಗಳಲ್ಲಿ ನಾನು ಸಾಮ, ದೇವತೆಗಳಲ್ಲಿ ನಾನು ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಚೇತನದ ಜೀವಿಗಳಲ್ಲಿ ನಾನು ಚೇತನ, ರುದ್ರಲ್ಲಿ ನಾನು ಶಿವ, ಯಕ್ಷ ಮತ್ತು ರಾಕ್ಷಸರಲ್ಲಿ ನಾನು ಕುಬೇರ, ಪುರೋಹಿತರಲ್ಲಿ ನಾನು ಬೃಹಸ್ಪತಿ, ಸೇನಾಧಿಪತಿಗಳ ನಾನು ಸ್ಕಂದ, ಸರಸ್ಸುಗಳ ನಾನು ಸಮುದ್ರ, ಮಹರ್ಷಿಗಳ ನಾನು ಭೃಗು, ಕಂಪನಗಳ ನಾನು ಓಂ. ಜಪ ಯಜ್ಞದಲ್ಲಿ ನಾವು ಜಪ ಯಜ್ಞ ನೋಡಿ, ಕೃಷ್ಣ ಹೇಳಿದಾನೆ ನಾವು ಜಪ ಯಜ್ಞ, ಹಾಗಾಗಿ ನಾವು ಜಪ ಮಾಡಬೇಕು. ಇದು 25ನೇ ಶ್ಲೋಕ. ಚಲಿಸದ ವಸ್ತುಗಳು ನಾನು ಹಿಮಾಲಯ, ವೃಕ್ಷಗಳು ನಾನು ಅಶ್ವಥ, ಋಷಿಗಳು ನಾನು ನಾರದ, ಗಂಧರ್ವಗಳು ನಾನು ಚಿತ್ರರಥ, ಸಿದ್ಧಿ ಪಡೆದವರು ನಾನು ಕಪಿಲ ಮುನಿ, ಕುದುರೆಗಳು ನಾನು ಉಚ್ಚ ಹಿಯಸ್ರವ, ಗಜೇಂದ್ರ ನಾನು ಐರಾವತ. ಯಾಕೆಂದ್ರೆ ನಮ್ಗೆ ಈಗ ಕೃಷ್ಣನ ನೋಡ್ಲಿಕ್ಕೆ ಆಗುದಿಲ್ಲ, ಈ ರೀತಿ ನಾವು ಕೃಷ್ಣನ ನೋಡ್ಬೇಕು. ಅರ್ಜುನ ಹೇಳುವಂಥದ್ದು ಯಾವ ರೀತಿಯಲ್ಲಿ ಸ್ಮರಣೆ ಮಾಡಬೇಕು, ಹಾಗೆ ಕೃಷ್ಣ ಹೇಳ್ತಿದ್ದಾನೆ. ಮನುಷ್ಯರ ನಾನು ರಾಜ, ಆಯುಧಗಳ ನಾನು ವಜ್ರ, ಗೋವುಗಳ ನಾನು ಸುರಭಿ, ಪ್ರಜೋಪಾಧ್ಯ ಕಾರಣಗಳನ್ನು ಕಂದರ್ಪ, ಸರ್ಪಗಳ ನಾನು ವಾಸುಕಿ, ಬಹುವೇಡಿ ನಾಗರಲ್ಲಿ ನಾನು ಅನಂತ, ಜಲವಾಸಿಗಳ ನಾನು ಅವರುಣ, ಪಿತೃಗಳ ನಾನು ಆರ್ಯಮ, ಶಾಸ ನಿರ್ವಹಿಸಲು ನಾನು ಯಮ, ದೈತರ ನಾನು ಭಕ್ತ ಪ್ರಹ್ಲಾದ, ಕ್ಷಯನ ಉಂಟು ಮಾಡುವುದಲ್ಲಿ ನಾನು ಕಾಲ, ಪ್ರಾಣಿಗಳ ನಾನು ಸಿಂಹ, ಪಕ್ಷಿಗಳ ನಾನು ಗರುಡ, ಪರಿಶುದ್ಧಗೊಳಿಸಲು ನಾನು ವಾಯು, ಶಾಸ್ತ್ರಧಾರಿಗಳನ್ನು ರಾಮ, ಮೀನುಗಳು ನಾನು ತಿಮಿಂಗಿಲ, ನದಿಗಳು ನಾನು ಗಂಗಾ, ಆದಿ ಅಂತ್ಯ ಮಧ್ಯಗಳ ಸೃಷ್ಟಿಗಳನ್ನು ನಾನು ಆದಿ ಅಂತ್ಯ ಮಧ್ಯೆ, ವಿದ್ಯೆಗಳನ್ನು ಆಧ್ಯಾತ್ಮ ವಿದ್ಯೆ, ಎಲ್ಲಾ ತಾರ್ಕಿಗಳನ್ನು ನಿರ್ಣಾಯಕ ಸತ್ಯ, ಅಕ್ಷರಗಳನ್ನು ಆ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ಮತ್ತೆ ಸೃಷ್ಟಿಕರ್ತಗಳನ್ನು ಬ್ರಹ್ಮ. ಎಸ್, ಮತ್ತೆ ಸರ್ವ ಅಕ್ಷರಗಳ ಮೃತ್ಯು ನಾನೇ. ಈಗ ಹೆಚ್ಚಿನವರು ಹೇಳ್ತಾರೆ ನಾವು ಕೃಷ್ಣ ನಂಬುದಿಲ್ಲ, ಕೃಷ್ಣ ಹೇಳ್ತಾನೆ ಮೃತ್ಯು ನಾನೇ. ಮೃತ್ಯು ಬರುವಾಗ ಅವರು ನಂಬಬೇಕಾದ್ರೆ ಅವರಿಗೆ ಅಲ್ಲಿ ನಂಬಲಿಕ್ಕೆ ಆಗುದಿಲ್ಲ, ಅದು ಟೂ ಲೇಟ್ ಆಗ್ತದೆ. ಮತ್ತೆ ಹೆಂಗಸರಲ್ಲಿ ನಾನು ಫೇಮ್, ಫಾರ್ಚೂನ್, ಸ್ಪೀಚ್, ಮೆಮೊರಿ, ಇಂಟೆಲಿಜೆನ್ಸ್, ಫೇತ್ಫುಲ್ನೆಸ್ ಅಂಡ್ ಪೇಷನ್ಸ್. ಮತ್ತೆ ಇಮ್ಸಲ್ಲಿ ನಾನು ಬೃಹಸ್ಸಮ, ಪೋಯಿಟ್ರಿಯಲ್ಲಿ ನಾನು ಗಾಯತ್ರಿ, ಮತ್ತೆ ತಿಂಗಳಲ್ಲಿ ನಾನು ನವೆಂಬರ್ ಮತ್ತೆ ಡಿಸೆಂಬರ್ ಮರ್ಗಶಿರ, ಮತ್ತೆ ಸೀಸನ್ ಅಲ್ಲಿ ನಾನು ಸ್ಪ್ರಿಂಗ್, ಸೀಡ್ಸ್ ಅಲ್ಲಿ ನಾನು ಗ್ಯಾಮ್ಲಿಂಗ್, ಸ್ಪ್ಲೆಂಡರ್, ಮತ್ತೆ ಸ್ಟ್ರೆಂತ್ ಅಲ್ಲಿ ನಾವು ಸ್ಟ್ರಾಂಗ್, ಡಿಸಿಷನ್ ಆಫ್ ವೃಷ್ಣಿಯಲ್ಲಿ ನಾನು ವಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಸೇಜಸ್ ಅಲ್ಲಿ ನಾನು ವ್ಯಾಸ, ಥಿಂಕರ್ಸ್ ಅಲ್ಲಿ ಉಷನ, ಪನಿಷ್ಮೆಂಟ್ ಅಲ್ಲಿ ರಾಡ್ ಆಫ್ ಚೇಸ್ಟೈಸ್ಮೆಂಟ್, ವಿಕ್ಟರಿ ಸೀಕರ್ ಅಲ್ಲಿ ಮೊರಾಲಿಟಿ, ಸೀಕ್ರೆಟ್ಸ್ ಆನ್ ಸೈಲೆನ್ಸ್, ವೈಸ್ ಅಲ್ಲಿ ನಾನು ವಿಸ್ಡಮ್. ಎಸ್, ಈ ರೀತಿ ಕೃಷ್ಣ ಹೇಳಿದ್ದಾನೆ. ಈಗ ಎಂತಂದ್ರೆ ನಮ್ಗೆ ಕೃಷ್ಣ ನೋಡ್ಲಿಕ್ಕೆ ಆಗುದು, ಯಾಕಂದ್ರೆ ನಮ್ಮ ಕಣ್ಣಲ್ಲಿ ಪರೆ ಬಂದಿದೆ. ಈಗ ಕೃಷ್ಣ ಇದನ್ನ ಹೇಳಿದಾನೆ, ಇದ್ರಲ್ಲಿ ನಾವು ಕೃಷ್ಣನಿಗೆ ರಿಲೇಟ್ ಮಾಡ್ಬೇಕು. ಇದನ್ನು ರಿಲೇಟ್ ಮಾಡಿ ನಾವು ಸಾಧನೆ ಮಾಡಿದ್ರೆ ಮತ್ತೆ ನಮ್ಮ ಕೃಷ್ಣ ಕಾಣ್ತಾನೆ, ಎಲ್ಲದಲ್ಲಿ ಕೃಷ್ಣ ಇದ್ದಾನೆ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ, ನಾನು ಇದು ಚರಚರವಾದದ್ದು ಯಾವುದು ಇರಲು ಸಾಧ್ಯವಿಲ್ಲ. ಹೇಗೆಂದ್ರೆ ಪ್ರಭುಪಾದ್ ಅಮೆರಿಕದಲ್ಲಿ ಎಸ್ ಒಂದು ಎಂತಂದ್ರೆ ಒಂದು ದೊಡ್ಡ ಒಂದು ಯೂನಿವರ್ಸಿಟಿಯನ್ನ ಅವ್ರು ಮಾಡ್ತಾರೆ, ಅಲ್ಲಿ ಪ್ರಭುಪಾದನ್ನು ಕರೀತಾರೆ. ಕರೆಯುವಾಗ ಅವ್ರು ಹೇಳ್ತಾರೆ, ಎಸ್ ನಾವು ಇದನ್ನು ಮಾಡಿದ್ದೇವೆ, ನಾವು ದೊಡ್ಡ ಸಾಧನೆ ಮಾಡಿದ್ದೇವೆ. ಪ್ರಭುಪಾದ್ ಹೇಳ್ತಾರೆ, ನಿಮ್ಗೆ ಒಂದು ಬೀಜ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಎಸ್ ಎಲ್ಲ ಸಾರಿ, ಅಂದ್ರೆ ವಿಜ್ಞಾನಿಗಳು ಈ ಮೂನ್ ಲ್ಯಾಂಡಿಂಗ್ ಅಂತ ಹೇಳಿದ್ರು. ಆಕ್ಚುಲಿ ಪ್ರಭುಪಾದ್ ಅದನ್ನು ಬೋಗಸ್ ಅಂತ ಹೇಳಿದ್ರು. ಅವರು ರಾಹುಕೇತಿಗೆ ಹೋಗಿದ್ದಾರೆ, ಮೂನ್ ಲ್ಯಾಂಡಿಂಗ್ ಹೋಗ್ಲಿಕ್ಕೆ ಆಗುದಿಲ್ಲ. ಮೂನಿಗೆ ಹೋಗಬೇಕಿದೆ, ಚಂದ್ರನ ಲೋಕ ಹೋಗಿದೆ, ಅಂತ ದೇಹ ಸಿಗ್ಬೇಕು, ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಪ್ರಭುಪಾದ್ ಹೇಳ್ತಾರೆ, ಎಸ್ ನೀವೊಂದು ಬೀಜವನ್ನು ಕ್ರಿಯೇಟ್ ಮಾಡಿ. ಈ ವಿಜ್ಞಾನಿಗಳು ಹೇಳಿದ್ರು, ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ್ ಹೇಳ್ತಾರೆ, ಕೃಷ್ಣ ಅನ್ಲಿಮಿಟೆಡ್ ಬೀಜ ಕ್ರಿಯೇಟ್ ಮಾಡಿದ್ದಾನೆ. ಈಗ ಗಂಡು ಹೆಣ್ಣು ಇದು ಕೂಡ ಬೀಜವೇ. ಆದ್ರೆ ಕೃಷ್ಣನಿಗೆ ಸ್ವಲ್ಪ ಕೂಡ ಅಹಂಕಾರ ಇಲ್ಲ. ನೋಡಿ, ನಾನು ಎಲ್ಲ ಅಸ್ತಿತ್ವವನ್ನು ಉತ್ಪಾದಿಸುವ ಬೀಜ. ಇಷ್ಟು ಬೀಜವನ್ನು ಕ್ರಿಯೇಟ್ ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ, ಅವನಿಗೆ ಅಹಂಕಾರ ಇಲ್ಲ. ನಿಮ್ಗೆ ಒಂದು ಬೀಜ ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಿಮ್ಗೆ ಯಾಕೆ ಅಹಂಕಾರ? ಪ್ರಭುಪಾದ್ ಡೈರೆಕ್ಟ್ ನೋಡಿ, ಯಾವ ಪ್ರಭುಪಾದ್ ಹೇಳುವಂಥದ್ದು ಈ ಭಗವದ್ಗೀತೆ ಪಾಯಿಂಟ್ ಅನ್ನೇ ಹೇಳುವಂಥದ್ದು ಅವರಿಗೆ. ಭಗವದ್ ಕೃಷ್ಣ ಹೀಗೆ ಹೇಳಿದ್ದಾನೆ, ಆದ್ರೆ ಅವನಿಗೆ ಅಹಂಕಾರವಿಲ್ಲ. ಆದ್ರೆ ನಿಮ್ಗೆ ಒಂದು ಬೀಜ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಿಮ್ಗೆ ಅಹಂಕಾರ ಯಾಕೆ ಇದು ಅಂತ ಪ್ರಭುಪಾದ್ ಹೇಳ್ತಾರೆ.
ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿದಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ಅನ್ಲಿಮಿಟೆಡ್ ಉಂಟಂತೆ. ಈಗ ಸ್ವಲ್ಪ ಮಾತ್ರ ಹೇಳಿದ ಅರ್ಜುನನಿಗೆ. ನೋಡಿ, ಎಸ್ ಸಾರಿ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಂ ಏವಚ ಏವವ ತತ್ತದ್ ಏವ ಗಜ ತ್ವಾಂ ಮಾಂ ತೇಜೋಂಶ ಸಂಭವಂ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂದು ತಿಳಿ. ಎಲ್ಲವೂ ಕೃಷ್ಣನ ವೈಭವದಿಂದ ಒಂದು ಕಿಡಿಯಿಂದ ಬಂದ, ಏನೂ ಅಲ್ಲ. ಕೃಷ್ಣನಿಗೆ ಅಂದ್ರೆ ಇದು ಎಂತ ಹೇಳೋದು, ಖಾಲಿ ಕಿಡಿಯಿಂದ ಇಷ್ಟು ಬಂದಿದ್ರೆ ಕೃಷ್ಣ ಪೂರ್ತಿ ಇದರಿಂದ ಎಷ್ಟು ಬರ್ಬೋದಿತ್ತು ನಾವು ಎಣಿಸಿ ನೋಡಿ. ಇದು ಪ್ರಳಯ ಆಗುವಾಗ ಇದು ಕೃಷ್ಣ ಅವನ ಕಾಲನ್ನು ಅವನೇ ಕಚ್ಚುವಂಥದ್ದು. ಇದು ಮಾರ್ಕಂಡೇಯ ಋಷಿ ಹೇಳ್ತಾರೆ ಎಂತಂದ್ರೆ, ಕೃಷ್ಣ ಯಾಕೆ ಅವನ ಪಾದವನ್ನು ಕಚ್ತಾ ಇದ್ದಾನೆ? ಯಾಕೆಂದ್ರೆ ಎಲ್ಲ ಭಕ್ತರಿಗೆ ಕೃಷ್ಣನ ಪಾದದ ಧೂಳಾಗ್ಲಿಕ್ಕೆ ಇಚ್ಛೆ. ಆ ದಾಸರ ಒಂದು ಕೀರ್ತನೆ ಕೊಡೋಣ, ಆ ಕೀರ್ತನೆ ಹೇಳ್ತಾನೆ. ನಾನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸು ಎನ್ನ ಸ್ವಾಮಿ, ತೆರೆಯೋ ಬಾಗಿಲನು ರಾಮ. ಅಂದ್ರೆ ಶುದ್ಧ ಭಕ್ತರಿಗೆ ಕೃಷ್ಣನ ಪಾದದ ಧೂಳಾಗ್ಲಿಕ್ಕೆ ಇಚ್ಛೆ. ಆಕ್ಚುಲಿ ಕೃಷ್ಣನ ಪಾದದಲ್ಲಿ ಧೂಳಿಲ್ಲ, ಆದ್ರೆ ಅವರಿಗೆ ಇಚ್ಛೆ. ಕೃಷ್ಣ ಎಂತ ಅಂದ್ರೆ, ನನ್ನ ಪಾದದಲ್ಲಿ ಅಂತ ಎಂತ ಇರ್ಬೇಕು, ಎಲ್ಲ ಶುದ್ಧ ಭಕ್ತಿ ನನ್ನ ಪಾದದ ಧೂಳಾಗ್ಲಿಕ್ಕೆ ಇಚ್ಛೆ. ಹಾಗೆ ಕೃಷ್ಣನೇ ಕಚ್ಚುವಂತದ್ದು. ಎಸ್. ಹತ್ವಾ ಭೌನೇತೇನ ಕಿಜ್ಞಾತೇನ ತವಾರ್ಜುನ ವಿಸ್ತವಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸಿತೋ ಜಗತ್. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಕೃಷ್ಣನ ಖಾಲಿ ಒಂದು ಅಂಶ ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದಾನೆ. ಹಾಗಾದ್ರೆ ಎಣಿಸಿ ಕೃಷ್ಣ ಎಷ್ಟು ಗ್ರೇಟ್. ಈಗ ಹೇಗಂದ್ರೆ, ಪ್ರಭುಪಾದ್ ಅಮೆರಿಕಕ್ಕೆ ಹೋಗುವಾಗ ಅಲ್ಲಿ ಎಲ್ಲ ಕಡೆ ಗಾಡ್ ಈಸ್ ಗ್ರೇಟ್, ಎಲ್ಲ ಕಡೆಯಲ್ಲಿ ಇದನ್ನು ಬರ್ತಿದ್ದಾರೆ ಸ್ಲೋಗನ್. ಪ್ರಭುಪಾದ್ ಒಂದು ದಿವಸ ಹೇಳ್ತಾರೆ, ಈ ಪಾಶ್ಚಾತ್ಯ ದೇಶದಲ್ಲಿ ಎಲ್ಲ ಕಡೆ ಗಾಡ್ ಈಸ್ ಗ್ರೇಟ್ ಅಂತ ಬರೆದಿದ್ದಾರೆ. ಅವರಿಗೆ ಗಾಡ್ ಎಷ್ಟು ಗ್ರೇಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ದೇವರು ಗ್ರೇಟ್ ಅಂತ ಬರೆದಿದ್ದಾರೆ ಸ್ಲೋಗನ್ ಅಲ್ಲಿ, ಆದ್ರೆ ದೇವರು ಎಷ್ಟು ಗ್ರೇಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ದೇವರು ಎಷ್ಟು ಗ್ರೇಟ್ ಅಂತ ಗೊತ್ತಾಗ್ಬೇಕಿದ್ರೆ ಅವರು ಭಗವದ್ಗೀತೆ ಓದ್ಬೇಕು. ಭಗವದ್ಗೀತೆಯಲ್ಲಿ ಗೊತ್ತಾಗ್ತದೆ. ನೋಡಿ ಈ ಶ್ಲೋಕ, ನನ್ನ ಒಂದೇ ಅಂಶದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಕೃಷ್ಣನಿಗೆ ಏನು ಕಷ್ಟವಿಲ್ಲ. ಓಕೆ, ಅಧ್ಯಾಯ ಸಾರಾಂಶ. ಕೃಷ್ಣ ಇಸ್ ಅನ್ವಯಬಲ್ ಅಂಡ್ ಸೋರ್ಸ್ ಆಫ್ ಆಲ್. ನಮೇ ವಿದು ಸುರಾಗಣೆ. ಶುದ್ಧ ಭಕ್ತಿ ಭಗವದ್ಗೀತೆ ಸಾರ. ಮಚ್ಚಿತ ಮದ್ಗತ ಪ್ರಾಣ. ಅರ್ಜುನ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸ್ತಾನೆ. ಸರ್ವಮೇಧ ಋತಮನ್ಯೆ. ಶ್ರೀಕೃಷ್ಣ ತನ್ನ ವಿಭೂತಿಯನ್ನು ವಿವರಿಸ್ತಾನೆ. ದಿವ್ಯ ಈ ಆತ್ಮ ವಿಭೂತಯ. ಯಾವ್ದು ಪ್ರಶ್ನೆಯಲ್ಲಿ ಕೇಳ್ಬಹುದು. ಹರೇ ಕೃಷ್ಣ, ದಯವಿಟ್ಟು. ಎಸ್ ಗಾಯತ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹೇಳಿ. ನೀವು ಶ್ಲೋಕ 10.1213 ಹೇಳ್ಬೇಕಾದ್ರೆ ಡೈಲಿ ನಿಮ್ ಪ್ರೇಯರ್ಸ್ ಯಾವ ತರ ಇರ್ಬೇಕು ಅಂತ ಹೇಳಿದ್ರಲ್ವಾ? ಅಂದ್ರೆ ನೀವು ಟೆಂಪಲ್ಗೆ ಹೋದಾಗ ಅಥವಾ ಕೃಷ್ಣನ್ ಪ್ರಾರ್ಥನೆ ಮಾಡ್ಬೇಕಾದ್ರೆ ನೀನು ಸರ್ವೋತ್ತಮ ಮೊದಲನೇ ಪಾಯಿಂಟ್. ಮತ್ತೆ ನೀನ್ ನನಗೆ ಬೇಕಿದ್ದಕ್ಕಿನ್ನ ಹೆಚ್ಚು ದಯಪಾಲಿಸಿದ್ಯಾ, ನಾನ್ ನಿನಗೆ ಕೃತಜ್ಞಳಾಗಿರ್ಬೇಕು. ಮತ್ತೆ ಎಲ್ಲ ನನ್ನ ಜೀವನದ ಇಂದಿನ ಮತ್ತೆ ಎಲ್ಲಾ ಜನ್ಮಗಳ ಕರ್ಮವನ್ನು ನೀಗಿಸು ಅಂತ. ಕರ್ಮವನ್ನು ನೀಗಿಸಲ್ಲ. ತುಂಬಾ ತಪ್ಪು ಮಾಡಿದ್ದೇನೆ, ಒಪ್ಪಿಕೊಳ್ಬೇಕು. ನಾವು ದೇವರ ಎದುರು ನಮ್ಮ ತಪ್ಪನ್ನು ಒಪ್ಪಿಕೊಳ್ಬೇಕು. ಇಷ್ಟೇ ಪಾಯಿಂಟ್ಸ್ ಅಥವಾ ಬೇರೆ? ತಪ್ಪು ಮಾಡದೆ ನಮ್ಗೆ ಈ ಮನುಷ್ಯ ಜನ್ಮ ಸಿಗುದಿಲ್ಲ, ಇಲ್ಲ ನಾವು ಗೋಲೋಕದಲ್ಲಿ ಇರ್ತಿದ್ದೇವೆ. ತಪ್ಪು ಮಾಡದೆ ನಮ್ಗೆ ಈ ಜನ್ಮ ಸಿಕ್ಕಿದೆ. ಹಾಗಾಗಿ ಎಸ್. ಅಲ್ಲ, ಇಷ್ಟೇ ಪಾಯಿಂಟ್ಸ್ ಅಥವಾ ಮತ್ತೆ ನಾನು ಯಾವ್ದನ ಪಾಯಿಂಟ್ ಬಿಟ್ಟಿದ್ದೀನ ಅಂತ ನೋಡಿ. ಹೇಗೆ ಅಂದ್ರೆ, ಫಸ್ಟಿಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಫಸ್ಟಿಗೆ ನಾವು ಕೃಷ್ಣನ ಗ್ಲೋರಿಫೈ ಮಾಡ್ಬೇಕು, ಹೊಗಳ್ಬೇಕು. ಕೃಷ್ಣನ ಬೇರೆ ಬೇರೆ ಹೆಸರು ಉಂಟು, ಅದನ್ನ ನಾವು ಹೊಗಳ್ಬೇಕು. ಮತ್ತೆ ಎರಡನೇದು ಕೃಷ್ಣನ ಕೃತಜ್ಞ ಭಾವ. ನನಗೆ ನನ್ನ ಅರ್ಹತೆಗಿಂತ ಜಾಸ್ತಿ ನೀವು ಕೊಟ್ಟಿದ್ದೀರಿ. ಮತ್ತೆ ಮೂರನೇದು ನಾವು ಕ್ಷಮೆ ಕೇಳ್ಬೇಕು. ಈ ಜನ್ಮದಲ್ಲಿ ಹೋದ ಜನ್ಮದಲ್ಲಿ ತಿಳಿಯದೆ ತುಂಬಾ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು.
ಮತ್ತೆ ಲಾಸ್ಟ್ಗೆ ನಾವು ಕೃಷ್ಣ ಕೇಳ್ಬೇಕಂತಂದ್ರೆ, ಕೃಷ್ಣ ಈ ಭಕ್ತಿ ಮಾರ್ಗದಲ್ಲಿ ನನ್ನ ಮುಂದೆ ಹೋಗುವಂತ ಅನುಗ್ರಹ ನೀಡು. ಇಷ್ಟು ಕೇಳಿದ್ರೆ ಸಾಕು. ಹಾ. ಎಸ್. ಮತ್ತೆ ವಿಪರ್ಯಾಸ ಅಂದ್ರೆ ಕೃಷ್ಣ ಎಲ್ಲಾ ಇಂದ್ರಿಯಗಳಲ್ಲಿ ಮನಸ್ಸೇ ಆಗಿದ್ದಾನೆ, ಆದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಅವನನ್ನ ಪೂಜಿಸೋದಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದು ವಿಪರ್ಯಾಸ. ವಿಪರ್ಯಾಸ ಇಲ್ಲಿ ಬಂತು ವಿಪರ್ಯಾಸ ಅಂದ್ರೆ ಮನಸ್ಸು ಎಷ್ಟು ಚಂಚಲ ಅಲ್ವಾ. ಅವನ್ ಹೇಳೋ ಪ್ರಕಾರ ಇಂದ್ರಿಯಗಳಲ್ಲಿ ಅವನು ಮನಸ್ಸು, ಆ ಮನಸ್ಸನ್ನ ನಿಗ್ರಹಿಸ್ಕೊಳಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತ ನಾನು ನನ್ನ ಭಾವನೆ ಸುಲಭ ನೋಡಿ. ಪ್ರಭುಪಾದ ಹೇಳ್ತಾರೆ, ಚಾಂಟ್, ಡ್ಯಾನ್ಸ್ ಅಂಡ್ ಈಟ್, ಟೇಕ್ ಕೃಷ್ಣ ಪ್ರಸಾದ. ಜಪ ಮಾಡಿ, ಕೀರ್ತನೆ ಮಾಡಿ, ಕೀರ್ತನೆ ಮಾಡೋ ಸ್ವಲ್ಪ ಕುಣಿಯಿರಿ, ಮತ್ತೆ ಕೃಷ್ಣ ಪ್ರಸಾದ ತಿನ್ನಿ. ಸುಲಭ. ಇದ್ರಲ್ಲಿ ಎಂತ ಕಷ್ಟ ಉಂಟು? ಇಲ್ಲಿ ಅದು ಕಷ್ಟ ಉಂಟಾ? ಕಷ್ಟವಿಲ್ಲ. ಆದ್ರೆ ನಮ್ಗೆ ಇದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಷ್ಟೇ. ನಮಗೆ ಜಪ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಮ್ಗೆ ಕೀರ್ತನೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಕೃಷ್ಣ ಪ್ರಸಾದ ತಿನ್ಲಿಕ್ಕೆ ಇಷ್ಟ ಇಲ್ಲ. ಇದು ಮೂರು ಮಾಡಿದ್ರೆ ಪ್ರಭುಪಾದ ಹೇಳ್ತಾರೆ ಸಿಂಪಲ್. ಇದು ಕೃಷ್ಣ ಪ್ರಭುಪಾದ ಹೇಳ್ತಾರೆ, ಈ ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್ ಇಟ್ ಇಸ್ ಎ ರಿಕ್ರಿಯೇಷನ್. ರಿಕ್ರಿಯೇಷನ್ ಅಂದ್ರೆ ನಾವು ಇಲ್ಲಿಗೆ ಟೂರಿಗೆಲ್ಲ ಹೋಗ್ತೇವಲ್ಲ, ಟೂರಿಗೆ ಹೋಗುವ ಎಂತ ಮಾಡೋದು ನಾವು? ರಿಕ್ರಿಯೇಷನ್ ಅಂದ್ರೆ ನಾವು ಟೂರಿಗೆ ಹೋಗುವುದು. ಅದೇ ರೀತಿ ಇಲ್ಲಿ ಜಪ ಮಾಡುವಂತದ್ದು, ಕೀರ್ತನೆ ಮಾಡುವ, ಕುಣಿಯುವಂತದ್ದು, ಮತ್ತೆ ಕೃಷ್ಣ ಪ್ರಸಾದ ತಿನ್ನುವಂತದ್ದು. ಏನು ಸುಲಭ ಇದು. ಆಗ ನಮ್ಗೆ ಇದು ಕಷ್ಟ ಅಂತ ಕಾಡ್ತದೆ. ಆಕ್ಚುಲಿ ಸುಲಭ, ತುಂಬಾ ಸುಲಭ. ಮಾತಾಡಿ. ಹಾ, ಆಯ್ತು ಆಯ್ತು. ಎಸ್, ಹರೇ ಕೃಷ್ಣ. ಮಂಜು. ಸಾರಿ. ಎಸ್, ಮಂಜು ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕೇಳುತ್ತಾ? ಕೇಳ್ತಾ ಇದೆ. ಕೃಷ್ಣ ಭಗವಾನ್ಗೆ ಗುರುಗಳು ಇದ್ದಾರಾ ಗುರುಜಿ? ಸಂದೀಪಿನಿ ಮನಿ. ಓ, ಸಂದೀಪಿನಿ ಮನಿ. ಸರಿ 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 ಸರಿ. ಓಕೆ, ಧನ್ಯವಾದಗಳು. ಧನ್ಯವಾದ. ಜನಾರ್ದನ್ ರಾವ್. ಹಲೋ. ಹೇಳಿ ಸರ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಇವತ್ತು ಆಕ್ಚುಲಿ ಒಂದು ತುಡಿತ ಶುರುವಾಗಿದ್ದು. ಆಕ್ಚುಲಿ ಕೇಳಿದ್ದೆಲ್ಲ ಬರೀ ನಮಗೇನೆ, ಅಂದ್ರೆ ಓದ್ಬೇಕಾದ್ರೆ ಮಾರ್ಕ್ಸ್ ಬರ್ಲಿ ಅಂತ ಆಯ್ತು, ಇದು ಬರ್ಲಿ ಅಂತ. ನಾನ್ ಪ್ರಶ್ನೆ ಯಾಕೆ ಕೇಳಿದ್ರು ಅದನ್ನು, ನೀವ್ ಎಂತೆಲ್ಲ ಕೇಳ್ತೀರ ಅಂತ ಇದಕ್ಕೆ? ನಿಜವಾಗ್ಲೂ ಗುರುಜಿ ಈಗ ಅನಿಸ್ತಾ ಇದೆ, ನಿನ್ನ ಭಕ್ತಿಯಲ್ಲಿ ಸದಾ ಇರುವಂತೆ ಅನುಗ್ರಹಿಸುವಂತ ಬಿಟ್ಟು ಇನ್ನೆಲ್ಲ ಕೇಳಿ ಆಯ್ತಲ್ಲ. ಎಲ್ಲ ಕೇಳಿ ಆಗಿದೆ ಅಂತ ಈಗ ಅನಿಸ್ತಾ ಇದೆ ಗುರುಜಿ. ಎಲ್ಲ ಎಂತೆಂತ ಕೇಳ್ತೇವೆ, ಮಕ್ಕಳಿಗೆ ಕೇಳ್ತೇವೆ, ಗಂಡನಿಗೆ ಆಗಿ ಕೊಡು, ಗಂಡನಿಗೆ ಗುರುಜಿ, ಗಂಡನಿಗೆ ಅಂದ್ರೆ ಪ್ರಮೋಷನ್, ಸ್ಯಾಲರಿ ಇನ್ಕ್ರೀಸ್ ಆಗ್ಲಿ, ಇಂದ ನನಗೆ ಒಂದು ಬಂಗಾರ ತರಲಿ, ಮತ್ತೆ ನನಗೆ ಈ ರೀತಿ ಎಲ್ಲ ಬೇರೆ ಬೇರೆ ಕೇಳ್ತಾರೆ. ಹೌದು ಪ್ರಭುಜಿ, ಎಲ್ಲ ಕೇಳಿ ಆಯ್ತು. ಗಂಡಸರು ಕೇಳ್ತಾರೆ. ಈ ರೀತಿ ಅದು ಈಗ ಆ ತುಡಿತ ಒಂದು ಬೇರೆನೆ ಶುರುವಾಗಿದೆ ಗುರುಜಿ. ಮಾಡಿದೇವಲ್ಲ ಅಂತ. ಎಸ್, ಓಕೆ, ಥ್ಯಾಂಕ್ ಯು. ನಾನು ಕೇಳಿದ್ರು. ಎಸ್, ಹರೇ ಕೃಷ್ಣ. ಧನ್ಯವಾದ ಸರ್, ಧನ್ಯವಾದ. ಎಸ್, ಶುಭ. ಎಸ್, ನೆಕ್ಸ್ಟ್ ಶುಭಾ ಜೆ ಎಚ್ ಜಾಧವ್. ಶುಭಾ ಎಚ್ ಜಾಧವ್. ಶುಭಾ ಎಚ್ ಜಾಧವ್. ನಮಸ್ತೆ ಗುರುಜಿ. ಹೇಳಿ ಮಾತಾಜಿ. ದೇವಿ ಶ್ಲೋಕ ಮತ್ತೆ ಇಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ಬೇಕಾದ್ರೆ ಒಂದ್ ಶ್ಲೋಕ ಹೇಳಿದ್ರಿ, ಅದು ಒಂದ್ ಸ್ವಲ್ಪ ಕಳ್ಸಕ್ ಆಗತ್ತಾ ಅಂತ. ದೇವಿ ಶ್ಲೋಕ. ದೇವಿ ನಾನೇ ಸೃಷ್ಟಿ ನಾನೇ ಲಯ ಅಂತ ಹೇಳ್ಬೇಕಾದ್ರೆ ಒಂದ್ ಶ್ಲೋಕ ಹೇಳಿದ್ರಲ್ಲ ಗುರುಜಿ, ಅದು ಮತ್ತೆ ಇನ್ನೊಂದ್ ಶ್ಲೋಕ ಹೇಳಿದ್ರಿ ಇಲ್ಲಿ, ಇದು ಧ್ರುವಂದು ಹೇಳ್ಬೇಕಾದ್ರೆ ಅದ್ ಸ್ವಲ್ಪ ಕಳ್ಸಕ್ ಆಗತ್ತಾ ಅಂತ. ಎಸ್, ಅದು ಅಂದ್ರೆ ಇದರಲ್ಲಿಲ್ಲ ಪುಸ್ತಕದಲ್ಲಿ, ಅಂದ್ರೆ ಅದು ಬೇರೆ ಪುಸ್ತಕದಲ್ಲಿ ಇರುವಂತದ್ದು. ಅದೇ ಗುರುಜಿ ಒಂದ್ ಸ್ವಲ್ಪ ತಿಳ್ಕೊಳಕ. ಎಸ್, ನೀವು ಬ್ರಹ್ಮ ಸಂಹಿತದಲ್ಲಿ ಆ ದೇವಿ ಪ್ರೇಯರ್ ಉಂಟು. ಸೃಷ್ಟಿ ಸ್ಥಿತಿ ಪ್ರಳಯ ಶಾದನ ಶಕ್ತಿ ರೇಖ ಛಾಯ ವಯಸ್ಸ ಭುವನ ವಿಭರ್ತಿ ದುರ್ಗಾ ಇಚ್ಛಾನುರೂಪಮ ಅಭ್ಯಸ್ಯ ಚಿಜೇಶತೇಶ ಗೋವಿಂದ ಮಾದಿ ಪುರುಷಂ ತಮಂ ಭಜಾಮಿ. ಮತ್ತೆ ಇನ್ನೊಂದು ಅದು ಹರಿಭಕ್ತಿ ಸುಧೋದಯ ಅಂತ ಆ ಪುಸ್ತಕದಲ್ಲಿ ಇರುವಂತದ್ದು. ಥ್ಯಾಂಕ್ ಯು ಗುರುಜಿ. ಎಸ್, ಹರೇ ಕೃಷ್ಣ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಜನಾರ್ದನ್ ರಾವ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಪ್ರಭುಜಿ. ಎಸ್, ಮಾಡಿ. ಇಲ್ಲ ಪ್ರಭುಜಿ, ಆಗ ಮಾಡಿದ್ದಷ್ಟೇ. ಅಷ್ಟೇ, ಓಕೆ ಓಕೆ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಚಾಟ್ ಅಲ್ಲಿ ನೋಡ್ತಾ ಇದ್ದೀನಿ. ಅಲ್ಲ, ಶೀಲ ಅನ್ಮ್ಯೂಟ್ ಮಾಡಿ. ಓಕೆ.
ಶಿಲಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದನ್ನೇ ನನ್ ಪ್ರಶ್ನೆ ಏನಂದ್ರೆ ಮಧ್ಯ ಶ್ಲೋಕದ ಅಪಾರ್ಟ್ ಫ್ರಮ್ ಶ್ಲೋಕ ಮಧ್ಯದಲ್ಲಿ ಒಂದು ಪಾಯಿಂಟ್ ಹೇಳಿದ್ರಿ ನೀವು, ಪ್ರಭುಪಾದ ಅವರು ಮೂನ್ ಲ್ಯಾಂಡಿಂಗ್ ಅದು ಸುಳ್ಳು ಅಂತ ಹೇಳಿದ್ರ ಅಂತ. ಅದು ಹೇಳಿರೋ ಬಗ್ಗೆ ನಾವು ಎಲ್ಲಿ ತಿಳ್ಕೊಬಹುದು? ಯಾವ್ದಾನ ಪುಸ್ತಕದಲ್ಲಿ ಇದೆಯಾ ಅಥವಾ ಯಾವ್ದಾನ ವಿಡಿಯೋದಲ್ಲಿ ತಿಳಿಸಿದಾರ ಅದನ್ನ? ಅಲ್ಲ, ಹಾಗೆಲ್ಲ ಪ್ರಭುಪಾದ ಅಂತಂದ್ರೆ ಇದನ್ನು ಭಾಗವತಂನಲ್ಲಿ ಭಾವಾರ್ಥದಲ್ಲಿ ಕೆಲವರು ಕೊಟ್ಟಿದ್ದಾರೆ, ಮತ್ತೆ ಅವ್ರದ್ದು ಬೇರೆ ಬೇರೆ ಪುಸ್ತಕದಲ್ಲೆಲ್ಲ ಅದನ್ನು ಕೊಟ್ಟಿದ್ದಾರೆ. ಪುಸ್ತಕದಲ್ಲಿ ಉಂಟು ನೋಡಿ. ಹೇಗಂದ್ರೆ ಮೂನ್ ಲ್ಯಾಂಡಿಂಗ್ ಹೇಗಂದ್ರೆ ಆಚಾರ್ಯರು ಎಷ್ಟು ಇದಂದ್ರೆ ಆಚಾರ್ಯರಿಗೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಕಾಣ್ತದೆ, ಇಲ್ಲದೆ ಅವರು ಆಚಾರ್ಯ ಅಲ್ಲ. ಆಚಾರ್ಯ ಅಂದ್ರೆ ಅವ್ರಿಗೆಲ್ಲವೂ ಕಾಣ್ತದೆ. ಮತ್ತೆ ಅವರು ಹೇಗೆಂದ್ರೆ ಶುದ್ಧ ಭಕ್ತರು ಅವರಿಗೆ ತುಂಬಾ ಪವರ್ ಉಂಟು. ಈಗ ಹೇಗಂದ್ರೆ ಯೋಗಿನವರಿಗೆಲ್ಲ ಸಿದ್ಧಿ ಬೇಕು. ಸಿದ್ಧಿಯಲ್ಲಿ ಅಂತಂದ್ರೆ ಸಣ್ಣದಾಗುವುದು, ಈ ಮಾಯ ಆಗುವಂಥದ್ದು, ಇದೆಲ್ಲ ಸಿದ್ಧಿ ಬೇಕು. ಶುದ್ಧ ಭಕ್ತರಾದ್ರೆ ಅದೆಲ್ಲ ಸಿದ್ಧಿ ಬರ್ತದೆ. ಆದ್ರೆ ಶುದ್ಧ ಭಕ್ತರದ್ದು ಮಿಸ್ಯೂಸ್ ಮಾಡುದಿಲ್ಲ. ಹಾಗಾಗಿ ಅಮೆರಿಕದಲ್ಲಿ 70s ಅಲ್ಲಿ ಮೂನ್ ಲ್ಯಾಂಡಿಂಗ್ ಅಂತ ತುಂಬಾ ಇದು. ಲಾಸ್ಟ್ಗೆ ಪ್ರಭುಪಾದಾಗ ತುಂಬಾ ಫೇಮಸ್ ಆಗಿದ್ರು. ಹಾಗೆ ಫೇಮಸ್ ಆಗುವಾಗ ಈ ಜರ್ನಲಿಸ್ಟ್ ಬಂದ್ರು, ನ್ಯೂಸ್ನವರು ಬಂದು, ಸ್ವಾಮೀಜಿ ನೀವೆಂತ ಹೇಳ್ತೀರಿ ಈ ಮೂನ್ ಲ್ಯಾಂಡಿಂಗ್ ಬಗ್ಗೆ? ಪ್ರಭುಪಾದ ಹೇಳ್ತಾರೆ, ಶುಡ್ ಐ ಟೆಲ್ ದ ಟ್ರೂತ್ ಆರ್ ಫ್ಲಾಟರ್ ಯು? ಅಂದ್ರೆ ಸತ್ಯ ಹೇಳ್ಬೇಕಾ ಅಲ್ಲ ನಿನ್ಗೆ ನಿನ್ನನ್ನು ಇದು ಮಾಡ್ಲಿಕ್ಕೆ ನಾನು ಹೇಳ್ಬೇಕಾ? ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಅವಳು ಹೇಳ್ತಾಳೆ ನೀವು ಸತ್ಯ ಹೇಳಿ ಅಂತ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು ಎಂತಂದ್ರೆ ಇಟ್ ಈಸ್ ಎ ಚೈಲ್ಡಿಶ್ ಅಲ್ಲ, ಇಟ್ ಈಸ್ ಎ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಾರೆ. ವೇಸ್ಟ್ ಆಫ್ ಟೈಮ್. ಅದಕ್ಕೆ ಯಾಕೆ ವೇಸ್ಟ್ ಆಫ್ ಟೈಮ್? ಇಟ್ ಇಸ್ ಅ ಕ್ಯೂರಿಯಾಸಿಟಿ. ಪ್ರಭುಪಾದ ಹೇಳ್ತಾರೆ ಇಟ್ ಇಸ್ ಎ ಚೈಲ್ಡಿಶ್ ಕ್ಯೂರಿಯಾಸಿಟಿ. ಅಂದ್ರೆ ಮಕ್ಕಳಿಗೆ ಅದು ನೋಡ್ಬೇಕು ಇದು ನೋಡ್ಬೇಕು ಅಂತ ಹೇಳ್ತಾರಲ್ಲ, ಅದು ರೀತಿ. ಮತ್ತೆ ಲಾಸ್ಟ್ಗೆ ನೀವು ಯಾಕೆ ಹೀಗೆ ಹೇಳ್ತಿದ್ದೀರಿ? ಯಾಕೆಂದ್ರೆ ನನ್ಗೆ ನನ್ನ ಶಾಸ್ತ್ರದಲ್ಲಿ ಉಂಟು ಪುಸ್ತಕ, ನಾನೊಂದು ಪುಸ್ತಕ ಬರ್ತಿದ್ದೇನೆ, ಈಸಿ ಜರ್ನಿ ಟು ಅದರ್ ಪ್ಲಾನೆಟ್. ಆ ಪುಸ್ತಕದಲ್ಲಿ ಈಗ ಚಂದ್ರಲೋಕಕ್ಕೆ ಹೇಗೆ ಹೋಗುವುದು, ಸೂರ್ಯಲೋಕಕ್ಕೆ ಹೇಗೆ ಹೋಗುವುದು, ಗೋಲೋಕ ಹೇಗೆ ಹೋಗುದು ಎಲ್ಲ ಉಂಟು ಅದರಲ್ಲಿ. ಅಂಥದ್ದು ದೇಹ ಬೇಕು, ಈ ದೇಹದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕಡೆಗೆ ಅವಳು ಹೇಳ್ತಾಳೆ, ಹಾಗಾದ್ರೆ ನೀವು ಎಂತ ಹೇಳ್ತೀರಿ ಅಲ್ಲಿ ಹೋಗ್ಲಿಲ್ಲ ಅಂತ? ಹೌದು ಹೋಗ್ಲಿಲ್ಲ ಹೇಳ್ತಾರೆ. ಯಾಕೆ ನೀವು ಹೋಗ್ಲಿಲ್ಲ? ಯಾಕೆಂದ್ರೆ ಚಂದ್ರಲೋಕ ಬೇಕಿದ್ರೆ ಅಂಥದ್ದೇ ದೇಹ ಬೇಕು, ನೀವು ಹೋಗ್ಲಿಲ್ಲ. ಮತ್ತೆ ಪ್ರಭುಪಾದ ಹೇಳ್ತಾರೆ, ಮತ್ತೆ ನೀವು ಅವರು ಆಗ ಎಲ್ಲಿ ಹೋಗಿದ್ದಾರೆ? ಅವರು ರಾಹು ಕೇತು ಅಂತ ಹೇಳ್ತಾರೆ. ಮತ್ತೆ ಅಲ್ಲಿಂದ ಹೋಗಿ ಇಷ್ಟು ಕೋಟಿ ಗಟ್ಟಲೆ ಎಷ್ಟೋ ಬಿಲಿಯನ್ ಖರ್ಚು ಮಾಡಿದ್ದಾರೆ. ಅಲ್ಲಿಂದ ಒಂದು ಕಲ್ಲು ತರುವುದು ಇದು ಎಂತಂದ್ರೆ ಇದು ಎಂತ ಹೇಳುದು ಅಚೀವ್ಮೆಂಟ್ ಅಲ್ಲ. ಎಂತ ಅದು ಕಲ್ಲುದನ್ನು ಎಂತ ಮಾಡಿದ್ರು ಪ್ರಭುಪಾದ ಹೇಳ್ತಾರೆ, ಅದು ಅಚೀವ್ಮೆಂಟ್ ಅಲ್ಲ. ಮತ್ತೆ ಇಮಿಡಿಯೇಟ್ ಅವರ ಶಿಷ್ಯರಿಗೆ ಪ್ರಭುಪಾದ ಹೇಳಿದಂಥದ್ದು ನೋಡಿ. ಮತ್ತೆ ಶಿಷ್ಯರು ಅದನ್ನು ಹೇಳಿದ್ದಾರೆ, ಲೀಲಾಮೃತದಲ್ಲಿ ಉಂಟು. ಪ್ರಭುಪಾದ ಕೇಳ್ತಾರೆ ಶಿಷ್ಯರು, ಪ್ರಭುಪಾದ ಇದನ್ನು ಅವರು ಮೂನ್ ಲ್ಯಾಂಡಿಂಗ್ ಯಾಕೆ ಮಾಡಿದ್ರು? ಪ್ರಭುಪಾದ ಹೇಳ್ತಾರೆ, ಇದು ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಮಾಡಿದ ಸ್ಕೀಮ್ ಅಂತ ಹೇಳ್ತಾರೆ ಅಮೆರಿಕನ್ ಗವರ್ಮೆಂಟ್. ಮತ್ತೆ ಕಡೆಗೆ 15 ದಿವಸ ಬಿಟ್ಟು ಅಮೆರಿಕನ್ ಗವರ್ಮೆಂಟ್ ಅನೌನ್ಸ್ ಮಾಡಿದ್ರು, ನಾವು ಮೂನ್ ಲ್ಯಾಂಡಿಂಗ್ ಹೋಗಿದ್ದೇವೆ, ಆಗ ಎಲ್ಲರೂ ಟ್ಯಾಕ್ಸ್ ಕೊಡಿ ಅಂತ. ಶುದ್ಧ ಭಕ್ತರು ಹೇಗೆ ಇದು ಗೊತ್ತಾಗ್ತದೆ? ಯಾಕಂದ್ರೆ ಶುದ್ಧ ಭಕ್ತರಿಗೆ ಎಲ್ಲವೂ ಕಾಣ್ತದೆ. ಶುದ್ಧ ಭಕ್ತರ ಹತ್ರ ಚೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್, ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ನೆಕ್ಸ್ಟ್ ಪಾರ್ಥ ಪ್ರಭುಜಿ. ಪಾರ್ಥ ಸಾರಥಿ. ಎಸ್, ಹರಿ ಓಂ. ಹರೇ ಕೃಷ್ಣ. ಈ ಸ್ವಾರ್ಥ ಜೀವನ ದೇವರಲ್ಲಿ ಏನ್ ಕೇಳ್ಕೋಬೇಕು ಅನ್ನೋದು ಮೊದ್ಲಿಂದ ಏನಾಗಿದೆ ಅಂದ್ರೆ, ಹಿರೀಕರು ನಮ್ಗೆಲ್ಲ ದಾರಿ ಏನ್ ಹೇಳಿದ್ರು ಅದನ್ನ ನಾವು ನಂಬ್ಕೊಂಡು ಅದೇ ರೀತಿಯಲ್ಲಿ ನಮಗ್ ಕೇಳ್ಬೇಕು, ನಮ್ ಸ್ವಂತ ಕೇಳ್ಬೇಕು, ಅದಾಗಬೇಕು ಇದಾಗಬೇಕು. ಬಟ್ ಯಾವುದೇ ರೀತಿಯಲ್ಲಿ ಯಾವುದೇ ಗುರು ನಮ್ಗೆ ಏನು ಹೇಳಿರ್ಲಿಲ್ಲ. ಅಂದ್ರೆ ಅದು ತಾನಾಗೆ ಬರೋದಿಲ್ಲ. ಒಂದು ಗುರು ಮಾರ್ಗದರ್ಶನದಲ್ಲಿ ನಾವೇನಾದ್ರೂ ಕಲಿಬೇಕು ಅಂದ್ರೆ ಅದು ಈಗ ಹೇಳ್ದಾಗೆ ಗುರುಗಳ ಮಾರ್ಗದರ್ಶನ ಬೇಕು. ಸೊ ಅಂತದ್ರಲ್ಲಿ ಇವತ್ತು ನೀವು ಹೇಳಿದಾಗ ನನಗೆ ಸ್ವಾರ್ಥ ಅನ್ನೋದು ಏನಿತ್ತು ಅದು ಸಂಪೂರ್ಣವಾಗಿ ತೆಗೆದಾಕ್ಬೇಕು ಮನ್ಸಿಂದ ಅನ್ನೋದು ಮನ್ಸಿಗೆ ಬಂದಿದೆ. ಅದನ್ನ ತಗೊಳ್ತೀನಿ. ಸೊ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಮಾರ್ಗದರ್ಶನ ಇಲ್ಲ ಅಂದ್ರೆ ಇದೆ ಸ್ವಾರ್ಥ ಅನ್ನೋದು ಬಹಳ ಹೆಚ್ಚಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಹೇಗಂದ್ರೆ ನೋಡಿ, ಈಗ ನೀವು ನಿಸ್ವಾರ್ಥವಾಗಿ ಕೃಷ್ಣನಿಗೆ ಆ ಒಂದು ನೀವು ಪ್ರಾರ್ಥನೆ ಮಾಡಿದ್ರೆ ಕೃಷ್ಣ ಅದಕ್ಕೆ ಖಂಡಿತ ಅನುಗ್ರಹ ಮಾಡ್ತಾನೆ. ಆದ್ರೆ ನಮ್ಗೆ ಗೊತ್ತಾಗ್ಬೇಕು ಪ್ರೇಯರ್ ಅಂತ ನಾವು ಯಾವಾಗ್ಲೂ ನಮ್ಗೆ ಕೇಳುವಂಥದ್ದು. ಆದ್ರೆ ಪ್ರಭುಪಾದ ಹೇಳ್ತಾರೆ ಹೇಗಂದ್ರೆ ನೋಡಿ, ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಈಗ ಒಬ್ಬ ಮಗನನ್ನು ಒಂದು PUC ಗಳಿಸ್ತಾರೆ, ಮತ್ತೆ ಇಂಜಿನಿಯರಿಂಗ್ ಮಾಡ್ತಾರೆ. ಇಂಜಿನಿಯರ್ ಮಾಡಿದ ಮೇಲೆ ಅವನಿಗೆ ಕಲಿಯುವಾಗ ತಂದೆ ಕೇಳಿದೆಲ್ಲ ಕೊಡ್ತಾರೆ ಅವನಿಗೆ.
ಬೈಕ್ ಬೇಕಾ, ನಿಂಗೆ ಮೊಬೈಲ್ ಬೇಕಾ, ನಿಂಗೆ ಲ್ಯಾಪ್ಟಾಪ್ ಬೇಕಾ, ಹಣ ಖರ್ಚಿಗೆ ಎಲ್ಲ ಕೊಡ್ತಾರೆ. ಮತ್ತೆ ಅವನಿಗೆ ಅವನ ಕಲ್ತ ಮೇಲೆ ಅವನಿಗೆ ಕೆಲಸ ಸಿಗ್ತದೆ. ಕೆಲಸ ಸಿಕ್ಕಿದ ಮೇಲೆ ಹೋಗಿ ತಂದೆ ಕೇಳಿದ್ರೆ ಅದು ತಪ್ಪಾದಿತ್ತು, ಮತ್ತೆ ಅವ ತಂದೆ ಕೊಡ್ಬೇಕು. ಅದೇ ರೀತಿ ನಮ್ಮ ಪರಮ ತಂದೆ ಕೃಷ್ಣ ನಮ್ಮ ತಂದೆ, ಪರಮ ತಂದೆ. ಈಗ ನಾವು ಕೃಷ್ಣ ಕೇಳುವುದಲ್ಲ, ಕೃಷ್ಣನಿಗೆ ನಾವು ಕೊಡ್ಬೇಕು. ಪ್ರಭುಪಾದ ಹೇಳ್ತಾರೆ, ನಾವು ಕೊಡುವ ಭಾವನೆಯಿಂದ ನಾವು ಕೃಷ್ಣನಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ನಾವು ಎಂತಾದ್ರೂ ಕೃಷ್ಣನಿಗೆ ಕೊಡ್ಬೇಕು. ನಾವು ಎಂತಂದ್ರೆ ಎಷ್ಟೋ ವರ್ಷ ನಾವು ಹೇಗೆ ತಂದೆ ಮಗ 22 ವರ್ಷ 23 ವರ್ಷ ತಂದೆ ಹತ್ರ ತಗೊಳ್ತಾ ಇದ್ದಾನೆ ಮತ್ತೆ ತಂದೆಗೆ ಎಂತ ಇರ್ತದೆ ಆಸೆ? ಎಸ್, ಆಕ್ಚುಲಿ ತಂದೆ ಹತ್ರ ಇರ್ತದೆ. ಆದ್ರೂ ಕೂಡ ನೀವು ಪ್ರೀತಿಯಿಂದ ಎಂತ ಸ್ವಲ್ಪ ಕೊಟ್ಟರು ಕೂಡ ಕೃಷ್ಣನಿಗೆ ಬೇಡ. ಕೃಷ್ಣನಿಗೆ ಅಂದ್ರೆ ಅಲ್ಲಿ ತುಂಬಾ ಲಕ್ಷ್ಮಿಯವರಿದ್ದಾರೆ, ತುಂಬಾ ಮಂದಿ ಸೇವೆಗೆ ರೆಡಿ ಇದ್ದಾರೆ. ಆದ್ರೂ ಕೂಡ ಭಾವದಿಂದ ಕೊಟ್ಟರೆ ಕೃಷ್ಣ ಸ್ವೀಕರಿಸ್ತಾನೆ. ಅದೇ ರೀತಿ ನಾವೀಗ ನಮ್ಮ ಪರಮ ತಂದೆ ಕೃಷ್ಣನಿಗೆ, ದೇವೋತ್ತಮ ಪರಮಪುರುಷನಿಗೆ ನಾವು ಎಂತಾದ್ರೂ ಕೊಡ್ಬೇಕು. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ದಯವಿಟ್ಟು ಕೇಳಿ. ಎಸ್, ಚಾಟಲ್ ನೋಡ್ತಾ ಇದೀನಿ ಪ್ರಭು. ಚಾಟಲ್ಲಿ ಬೇರೆ ಯಾವ್ದು ಇಲ್ಲ ಪ್ರಭುಜಿ. ಚಾಟಲ್ ಇಲ್ವಾ? ಇಲ್ಲ, ಏನಿಲ್ವಾ? ಇದೆ. ವಾಟ್ ಆರ್ ದ 4 things that we should pray in the temple ಅಂತ ಕೇಳಿದ್ದಾರೆ ಪ್ರಭು. ಎಸ್, ಯಾವ್ದಿಲ್ವಾ ಹಾಗಾದ್ರೆ? ಇಲ್ಲ. ಓಕೆ, ಎಸ್, ಯಾರ್ದು ಪ್ರಶ್ನೆ ಉಂಟು? ಎಸ್, ನೋಡಿ ಮಮತಾ ಅವ್ರು. ಅನ್ಮ್ಯೂಟ್ ಮಾಡಿ ಮಾತಾಜಿ, ಮಮತಾವನ್ನು. ಎಸ್. ಹರೇ ಕೃಷ್ಣ ಗುರುಜಿ. ಮಮತಾ ಅಲ್ಲಿ. ಇವಾಗ ನಾವು ದೇವರಲ್ಲಿ ಪ್ರಾರ್ಥಿಸ್ಬೇಕಾದ್ರೆ ಫಸ್ಟ್ ನಾವು ಅವನನ್ನ ಗ್ಲೋರಿಫೈ ಮಾಡ್ಬೇಕು. ಸೊ ಆ ಗ್ಲೋರಿಫೈ ಮಾಡೋದು ನಾವು ಕೀರ್ತನೆಗಳಿಂದ, ಭಜನೆಗಳಿಂದ ಗ್ಲೋರಿಫೈ ಮಾಡ್ತೀವಿ. ಎರಡನೇದು ಗ್ರಾಟಿಟ್ಯೂಡ್, ಅವ್ನ್ ನಮ್ಗೆ ಕೊಟ್ಟಿರೋದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು. ಸೊ ಥ್ಯಾಂಕ್ಫುಲ್ ಮತ್ತೆ ನಾವು ಕ್ಷಮೆ ಯಾಚನೆ ಅದನ್ನ ನಾವು ಮನ್ಸಲ್ಲಿ ಮಾಡ್ಕೋತೀವಿ ಅಲ್ವಾ? ಅಂದ್ರೆ ಅದಕ್ಕೂ ಏನಾದ್ರೂ ಪ್ರೇಯರ್ಸ್ ಇದೆಯಾ? ಅಥವಾ ನೋಡಿ, ಪ್ರಭುಪಾದ ಹೇಳ್ತಾರೆ ಬೆಸ್ಟ್ ಪ್ರೇಯರ್ ಫಾರ್ ಕಲಿಯುಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಪ್ರೇಯರ್ದ ಅರ್ಥ ಎಂತಂದ್ರೆ, ಹರೇ ಅಂದ್ರೆ ರಾಧಾರಾಣಿ ಮತ್ತೆ ಕೃಷ್ಣ. ನಾವು ಓ ರಾಧಾರಾಣಿ ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು. ಹಾಗಾಗಿ ಕಲಿಯುಗಕ್ಕೆ ದೇವರ ಹತ್ರ ಹೋಗಿ ನೀವು ಈ ಹರೇ ಕೃಷ್ಣ ಮಂತ್ರವನ್ನು ಹೇಳ್ಬೇಕು. ಇದೇ ಬೆಸ್ಟ್ ಪ್ರೇಯರ್. ತಿಳಿತಾ ಮಾತಾಜಿ? ತಿಳಿತು. ಸೊ ಇವಾಗ ನಾವು ಕ್ಷಮೆ ಮತ್ತೆ ಗ್ರಾಟಿಟ್ಯೂಡ್ ಮತ್ತೆ ಭಕ್ತಿ ಸೇವೆಯಲ್ಲಿ ಕರ್ಕೊಂಡು ಹೋಗು ಅನ್ನೋದಕ್ಕೆ ಇದು ಒಂದು ಮಂತ್ರ ಹೇಳಿದ್ರೆ ನಮಗೆ ಎಲ್ಲ ಅದನ್ನ ಹೇಳಿ ಮತ್ತೆ ಇದನ್ನ ಹರೇ ಕೃಷ್ಣ ಮಂತ್ರವನ್ನು ಹೇಳ್ಬೇಕು. ಇದೇ ನಮ್ಮ ಪ್ರೇಯರ್. ತಿಳಿತು. ಧನ್ಯವಾದಗಳು. ಧನ್ಯವಾದ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಮತ್ತೆ ಬೇರೆ ಪ್ರಶ್ನೆ ಇಲ್ಲ ಪ್ರಭುಜಿ. ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ.